ಇಂದಿನ ಈ ಪವಿತ್ರ ಏಕಾದಶಿಯ ದಿವಸ ಈ ದಿವ್ಯ ಸತ್ಸಂಗದಲ್ಲಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಸರ್ವಪ್ರಥಮವಾಗಿ ಪರಮದೇವೋತ್ತಮ ಪುರುಷ ಶ್ರೀಕೃಷ್ಣನ ಚರಣ ಕಮಲಗಳಲ್ಲಿ ಗೌರಾಂಗ ಮಹಾಪ್ರಭು ಮತ್ತೆ ಪಂಚತತ್ವ ಎಲ್ಲರ ಚರಣ ಕಮಲಗಳಲ್ಲಿ ರಾಧಾ ಮಾಧವ ನರಸಿಂಹದೇವರು ಹಾಗೆ ಶಿಲಪ್ರಭುಪಾದರ ಚರಣ ಕಮಲಗಳಲ್ಲಿ ಹೃತ್ಪೂರ್ವಕವಾಗಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವ, ವ್ಯಾಸ ರಘುಪತಿಗಳಲ್ಲಿ ವಿದ್ಯಾದೇವತೆಯಾದಂತಹ ತಾಯಿ ಸರಸ್ವತಿಯಲ್ಲಿ, ಅದೇ ರೀತಿ ಶಿಲಪ್ರಭುಪಾದರ ಚರಣ ಕಮಲಗಳಲ್ಲಿ ಶ್ರದ್ಧಾಪೂರ್ವಕವಾಗಿ ಸಂಪೂರ್ಣ ಶರಣಾಗತ ಭಾವದಿಂದ ಪ್ರಾರ್ಥನೆಯನ್ನು ಸಲ್ಲಿಸುವ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ಮುಖಂ ಕರೋತಿ ವಾಚಾಲಂ ಅಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾಂ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ಪ್ರಣಮಾಮಿ. ವೃಂದಾಯೈ ತುಳಸಿದೇವ್ಯಾ ಪ್ರಿಯಾಯೈ ಕೇಶವಾಸ್ಯ ಚ ವಿಷ್ಣುಭಕ್ತಿ ಪ್ರದೇ ದೇವಿ ಸತ್ಯವತ್ಯೈ ನಮೋ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸದಿ ಶ್ರೀ ಗೌರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇವತ್ತು ವಿಶೇಷವಾಗಿ ಏಕಾದಶಿಯ ಪರ್ವದಿನ ಎಲ್ಲರೂ ಶ್ರದ್ಧೆಯಿಂದ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಒಬ್ಬ ಭಕ್ತನ ಜೀವನದಲ್ಲಿ ತಪಸ್ಸು ಅತ್ಯಂತ ಪ್ರಮುಖವಾದದ್ದು. ತಪಸ್ಸಿನ ಮುಖಾಂತರ ಪರಮದೇವೋತ್ತಮ ಪುರುಷನ ಅನುಗ್ರಹವನ್ನು ಪಡೆಯಲು, ಅವನ ಚರಣಾರವಿಂದಗಳಲ್ಲಿ ಭಕ್ತಿಯುತ ಸೇವೆಯನ್ನು ಮಾಡಲು ನಾವು ಯೋಗ್ಯತೆಯನ್ನು ಪಡಿತೀವಿ. ಹೇಗೆ ಒಬ್ಬ 10ನೇ ತರಗತಿ ವಿದ್ಯಾರ್ಥಿ ಅವನು ಕಾಲೇಜಿಗೆ ಹೋಗ್ಬೇಕಾದ್ರೆ ಅವನ ಭವಿಷ್ಯ ಒಳ್ಳೇದಾಗಬೇಕು, ಆ 10ನೇ ತರಗತಿಯ ಪರೀಕ್ಷೆಯನ್ನ ಓದಿ ಅವನು ತಪಸ್ಸು ಮಾಡಬೇಕು. ಅಂದ್ರೆ ಹಗಲು ರಾತ್ರಿ ಅವನು ಆ ಶಿಕ್ಷಣವನ್ನು ಪಡಿಬೇಕು. ಶ್ರದ್ಧೆಯಿಂದ ತನ್ನ ಟೆಕ್ಸ್ಟ್ ಪುಸ್ತಕಗಳನ್ನ ಓದಬೇಕು, ನೋಟ್ಸ್ ಓದಬೇಕು, ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು, ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನೆಲ್ಲ ಅವನು ಸಾಲ್ವ್ ಮಾಡಬೇಕು.
ಆಗ ಅವನು ಕಾಲೇಜಿನ ಮೆಟ್ಟಲು ಹತ್ತಲಿಕ್ಕೆ ಯೋಗ್ಯನಾಗ್ತಾನೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಭಕ್ತಿಯುತ ಸೇವೆಯನ್ನು ನಾವು ಮಾಡಬಾರ್ದು. ನಾವು ತಪಸ್ಸನ್ನ ಆಚರಿಸ್ಬೇಕು. ನೋಡಿ, ನೀವೆಲ್ಲರೂ ಇವತ್ತು ಬೇಗ ಎದ್ದು ಮಂಗಳಾರತಿಗೆ ಜಾಯ್ನ್ ಆಗಿದ್ದೀರಿ, ಇದೊಂದು ತಪಸ್ಸು. ಶ್ರದ್ಧೆಯಿಂದ ಹರೇ ಕೃಷ್ಣ ಮಹಾಮಂತ್ರವನ್ನ, ಯುಗ ಧರ್ಮವನ್ನ ನೀವು ಇವತ್ತು ಪಾಲನೆ ಮಾಡಿದಿರಿ, ಇದೊಂದು ತಪಸ್ಸು. ಅದಲ್ಲದೆ ಹರೇ ಕೃಷ್ಣ ಮಹಾಮಂತ್ರವನ್ನ 5 ಮಾಲೆ ಆಗ್ಲಿ, 2 ಮಾಲೆ ಆಗ್ಲಿ, 16 ಮಾಲೆ ಆಗ್ಲಿ ಶ್ರದ್ಧೆಯಿಂದ ಇವತ್ತು ಜಪ ಮಾಡುವುದು, ಅಥವಾ 25 ಮಾಲೆ ಆಗ್ಲಿ ಇವತ್ತು ಜಪ ಮಾಡುದು, ಇದೊಂದು ತಪಸ್ಸು. ಭಕ್ತರ ಸಂಘದಲ್ಲಿ ಸದಾ ಇರುವಂತದ್ದು ಇದು. ಅದೇ ರೀತಿ ನಮ್ಮ ಜೀವನದಲ್ಲಿ ಏಕಾದಶಿಯನ್ನು ಪಾಲನೆ ಮಾಡುವಂಥದ್ದು ನಮ್ಮ ಜೀವನದಲ್ಲಿ ಇರುವಂತಹ ಒಂದು ಶ್ರೇಷ್ಠವಾದ ತಪಸ್ಸು. ನಾನು ಗರುಡ ಪುರಾಣವನ್ನು ಓದ್ತಾ ಇದ್ದೆ. ಅಲ್ಲಿ ಗರುಡ ದೇವರಿಗೆ ಪರಮದೇವೋತ್ತಮ ಪುರುಷ ಕೃಷ್ಣ ಉಪದೇಶವನ್ನು ಕೊಡುತ್ತ. ಗರುಡ ಅನೇಕ ಪ್ರಶ್ನೆಗಳನ್ನು ಈ ಪ್ರಪಂಚಕ್ಕೆ ಜೀವಿಗಳು ಯಾಕೆ ಬರ್ತಾರೆ, ಇಲ್ಲಿ ಯಾಕೆ ಅನೇಕ ಕಷ್ಟಗಳನ್ನ, ಯಾತನೆಗಳನ್ನ ಅವರು ಅನುಭವಿಸ್ತಾರೆ, ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ಅವರು ಹೇಗೆ ಮುಕ್ತರಾಗಬಹುದು, ಅದಲ್ಲದೆ ಏನೆಲ್ಲ ತಪ್ಪು ಮಾಡ್ತಾರೆ, ಯಾಕೆ ತಪ್ಪು ಮಾಡ್ತಾರೆ, ಆ ತಪ್ಪು ಮಾಡಿದ್ರೆ ಏನು ದಂಡಗಳನ್ನು ವಿಧಿಸ್ತೀರಿ, ಅನೇಕ ಸೀರೀಸ್ ಆಫ್ ಕ್ವಶನ್ಸ್, ಒಂದು ಪ್ರಶ್ನೆಗಳ ಸರಮಾಲೆಯನ್ನೇ ಹಾಕಿ ಅದಕ್ಕೆ ಪರಮದೇವೋತ್ತಮ ಪುರುಷ ಚಂದವಾಗಿ ಒಂದು ಹೂವನ್ನು ಬಿಡಿಸಿದ ಹಾಗೆ ಎಲ್ಲ ಉತ್ತರಗಳನ್ನು ಕೊಡುತ್ತಾ ಹೋಗ್ತಾರೆ. ಬ್ಯೂಟಿಫುಲ್ ಆನ್ಸರ್ಸ್, ಅಷ್ಟು ಸುಂದರವಾದದ್ದು. ಯಾವ ಯಾವ ತಪ್ಪಿಗೆ ಏನೆಲ್ಲ ಶಿಕ್ಷೆ, ಯಾವ ಯಾವ ನರಕವನ್ನು ಅವರು ಅನುಭವಿಸ್ತಾರೆ, ಅವರು ನರಕಕ್ಕೆ ಹೋಗುವಾಗ ಹೇಗೆ ಪ್ರಯಾಣ ಮಾಡುತ್ತಾರೆ, ಅದಾದ್ಮೇಲೆ ಯಾವ ನರಕಕ್ಕೆ ಅವರನ್ನು ಹಾಕ್ತಾರೆ, ಅವರು ಹೇಗೆ ಮುಕ್ತರಾಗಬಹುದು, ಇದನ್ನೆಲ್ಲ ಸುಂದರವಾಗಿ ಗರುಡ ಪುರಾಣದಲ್ಲಿ ಕೃಷ್ಣ ಗರುಡನಿಗೆ ಒಂದು ತನ್ನ ಮಗನಿಗೆ ಹೇಳಿದಾಗೆ ಹೇಳುತ್ತೆ. ಪಕ್ಷೀನ್ ಅಂತ ಹೇಳ್ತಾರೆ ಅನೇಕ ಕಡೆ. ನಾವು ಗೀತೆಯಲ್ಲಿ ನೋಡ್ಬೋದು, ಹೇ ಧನಂಜಯ, ಹೇ ಪಾರ್ಥ. ಕೃಷ್ಣ ಅರ್ಜುನನ್ನ ಸಂತೋಷದಿಂದ ಪ್ರೀತಿಯಿಂದ ಸಂಬೋಧನೆ ಮಾಡ್ತಾರೆ, ಕರೀತಾರೆ ಅವನನ್ನ. ಹಾಗೆ ಇಲ್ಲಿ ಪಕ್ಷೀನ್ ಅಂತ ಹೇಳ್ತಾರೆ, ಅಂದ್ರೆ ನನ್ನ ಪ್ರೀತಿಯ ಸೇವಕನೇ. ಹೀಗೆಲ್ಲ ಇದೆಯಪ್ಪ. ಅಲ್ಲಿ ಒಂದು ಶ್ಲೋಕ 9ನೇ ಅಧ್ಯಾಯದ 18, 19 2 ಶ್ಲೋಕಗಳು ತುಂಬಾ ಸುಂದರವಾಗಿದೆ. ಆ ಶ್ಲೋಕ ತುಂಬಾ ಅತ್ಯಂತ ಪ್ರಮುಖವಾದದ್ದು ನಮ್ಮ ಜೀವನದಲ್ಲಿ. ಯಾಕೆ ನಾವು ತಪಸ್ಸು ಮಾಡಬೇಕು ನೋಡಿ, ಶ್ರದ್ಧೆಯಿಂದ ಇದನ್ನು ಕೇಳಿ. ಪರಮದೇವೋತ್ತಮ ಪುರುಷ ಹೇಳ್ತಾನೆ, ಯಾವತ್ ಸ್ವಸ್ಥಮಿದಂ ಶರೀರಂ ಅರುಜಂ ಯಾವಜ್ಜರಾ ದೂರತು ಯಾವಚ್ಚ ಇಂದ್ರಿಯ ಶಕ್ತಿರಪ್ರತಿಹತ ಯಾವತ್ ಕ್ಷಯೋ ನಾಯುಷಃ ಆತ್ಮಶ್ರೇಯಸಿ ತಾವದೇವ ವಿದುಷಾ ಕಾರ್ಯಪ್ರಯತ್ನೋ ಮಹಾನ್ ಸಂದೀಪ್ತೆ ಭವನಂ ಹಿ ಉಪಖನನಂ ಪ್ರತ್ಯುದ್ಯಮ ಕೀದೃಶಃ. ಒಳ್ಳೆ ಶ್ಲೋಕ. ಇದರಲ್ಲಿ ಪರಮದೇವೋತ್ತಮ ಪುರುಷ ಕೃಷ್ಣ ಒತ್ತಿ ಹೇಳ್ತಾರೆ, ಎಷ್ಟು ಸಾಧನೆ ಮಾಡ್ಬೇಕಪ್ಪ ನಾವು. ಅವ್ರು ಹೇಳ್ತಾರೆ ನೋಡಿ, 5 ವಿಷಯವನ್ನ. ಯಾವತ್ ಸ್ವಸ್ಥಮಿದಂ ಶರೀರಂ, ಒಂದನೇ ನೆನ್ಪಿಟ್ಟುಕೊಳ್ಳಿ. ಯಾವಾಗ ನಮ್ಮ ಶರೀರ ಸ್ವಸ್ಥವಾಗಿದೆ ಅಂದ್ರೆ ಏನು, ವೆರಿ ಹೆಲ್ತಿ. ಯಾವತ್ ಸ್ವಸ್ಥಮಿದಂ ಶರೀರಂ ಅರುಜಂ, ಸ್ವಸ್ಥವಾಗಿರುವುದು ಮತ್ತೆ ರೋಗ ಇಲ್ಲದೆ ಇರುವಂತ. ಕೆಲವು ಸ್ಥಿತಿ ನೋಡುವಾಗ ಒಳ್ಳೇದಿರ್ತೇವೆ, ಆದ್ರೆ ಒಳಗಿಂದ ರೋಗ ಇರ್ತದೆ. ಶುಗರ್ ಇದ್ದರೆ ಗೊತ್ತಾಗುವುದೇ ಇಲ್ಲ ಅಲ್ವಾ. ಅರುಜಂ, ಯಾವುದೇ ರೋಗ ಇಲ್ಲದೆ ಇರುವಂತದ್ದು ಎರಡನೇದು. ನಂಬರ್ 2. ನಂಬರ್ 3, ಯಾವಜ್ಜರಾ ದೂರತೋ. ಯಾವ ಜರ ಅಂದ್ರೆ ವೃದ್ಧಾಪ್ಯ. ದೂರತೋ ಅಂದ್ರೆ ಸ್ವಲ್ಪ ದೂರ ಉಂಟು, ಇನ್ನು ವೃದ್ಧಾಪ್ಯ ಬಂದಿಲ್ಲ. ಅದು ಬರ್ತದೆ ಖಂಡಿತ. ಇಟ್ ವಿಲ್ ಆಲ್ ಗೆಟ್ ಓಲ್ಡ್. ನೀವು ಏನ್ ಮಾಡಿದ್ರು, ಯಾವ ಜಿಮ್ಮಿಗೆ ಹೋದ್ರು, ಎಷ್ಟು ಕಲರ್ ಹಾಕಿದ್ರು ಟು ಗೆಟ್ ಓಲ್ಡ್. ಯಾವ ಜರ ದೂರತೋ 3 ಆಯ್ತು. ಯಾವತ್ ಶಕ್ತಿ ಇಂದ್ರಿಯರ ಪ್ರತಿಹತ, ಇಂದ್ರಿಯದಲ್ಲಿ ಶಕ್ತಿಗಳು ಸ್ಟ್ರಾಂಗ್ ಆಗಿದೆಯೋ 4ನೇದಾಯ್ತು. ಅಂದ್ರೆ ಕಣ್ಣು ಸರಿಯಾಗಿ ಕಾಣ್ತಾ ಉಂಟು. ನೋಡಿ, ನಾಗೆ ಕನ್ನಡಕ ತೆಗೆದ್ರೆ ಏನ್ ಕಾಣುದಿಲ್ಲ. ಕಿವಿ ಸರಿಯಾಗಿ ಕೇಳ್ತಾ ಉಂಟು, ಮಿಷಿನ್ ಹಾಕ್ಬೇಕಾಗಿಲ್ಲ. ಹಲ್ಲೆಲ್ಲ ಸರಿಯಾಗಿ ಉಂಟು, ಮಾತಾಡ್ಲಿಕ್ಕೆ ಆಗ್ತದೆ.
ಶರೀರದಲ್ಲಿ ಸ್ವಲ್ಪ ಬಲ ಉಂಟು ಅಂದ್ರೆ ಇಂದ್ರಿಯಗಳು ಸರಿಯಾಗಿ ಕೆಲಸ ಅಪ್ರತಿಹತ. ಪ್ರತಿಹತ ಅಂದ್ರೆ ಕಮ್ಮಿ ಆಗುದು, ಅಪ್ರತಿಹತ ಅಂದ್ರೆ ಒಳ್ಳೇದಾಗಿದೆ, ಇಂದ್ರಿಯಗಳು ಇಂಟ್ಯಾಕ್ಟ್, ಆಲ್ ಇಂದ್ರಿಯಗಳನ್ನು ಗುಡ್ ಶೇಪ್. ಯಾವತ್ ನಾಕ್ಷಯೋ ಆಯುಷ ಅಂದ್ರೆ ಒಳ್ಳೆಯ ಆಯುಷ್ಯದಲ್ಲಿ ಇರುವಾಗ, ನ ಕ್ಷಯೋ ಆಯುಷ, ಕ್ಷಯ ಅಂದ್ರೆ ಹೋಗುವಂತ, ಅಕ್ಷಯ ಅಂದ್ರೆ ಯಾವಾಗ್ಲೂ ಇರುವಂತ, ಅಕ್ಷಯೋ ಆಯುಷ, ಆಯುಷ ಉಂಟು ಸ್ವಲ್ಪ ಇನ್ನು. ಐದಾಯ್ತು. ಈ 5 ಇರುವಾಗ ಪರಮದೇವ ಉತ್ತಮ ಪುರುಷ ಗರುಡನಿಗೆ ಹೇಳ್ತಾನೆ, ಹೇ ಗರುಡ, ಈ 5 ಇರುವಾಗ ನೀನ್ ಏನ್ ಮಾಡ್ಬೇಕು ನೋಡಿ, ಶ್ರದ್ಧೆಯಿಂದ ಗಮನವಿಟ್ಟು ಕೇಳಿ. ಆತ್ಮಶ್ರೇಯಸಿ ತಾವದೇವ ವಿದುಷ. ಆತ್ಮಶ್ರೇಯಸಿ ಅಂದ್ರೆ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಬೇಕು. ತಾವತ್ ಯಾವಾಗ, ಈ 5 ಸರಿಯಾಗಿರುವಾಗ. ತಾವತ್ ಅಂದ್ರೆ ಮೊದ್ಲು 5 ಹೇಳಿದ್ರಲ್ವಾ, ಇದೆಲ್ಲ ಸರಿಯಾಗಿರುವಾಗ. ವಿದುಷಾ ಅಂತ ಹೇಳ್ತಾರೆ ಇಲ್ಲಿ ಕೃಷ್ಣ. ವಿದುಷಾ ಅಂತ ಹೇಳಿದ್ರೆ ವಿದ್ವಸ್, ಸಕಾರ ಅಂತ ಪುಲ್ಲಿಂಗ ಶಬ್ದದ್ದು ತೃತೀಯ ವಿಭಕ್ತಿ. ವಿದ್ವಸ್ ಶಬ್ದ, ವಿದ್ವಾನ್ ಶಬ್ದ, ಸಕಾರ ಅಂತ ಪುಲ್ಲಿಂಗ ಶಬ್ದ. ವಿದ್ವಾನ್ ಅಂದ್ರೆ ಯಾರು ಬುದ್ಧಿ ಇದ್ದಾನೋ, ಯಾರು ಬುದ್ಧಿವಂತನಾಗಿದ್ದಾನೋ, ದಿ ಒನ್ ಹೂ ಹ್ಯಾಸ್ ಹ್ಯಾವಿಂಗ್ ಇಂಟೆಲಿಜೆನ್ಸ್. ಮೂರ್ಖರಲ್ಲ. ಮೂರ್ಖರು ಸುಮ್ಮನೆ ಜನ್ಮ ಮೃತ್ಯು ಜರ ವ್ಯಾಧಿ ಬರ್ತಾರೆ ಹೋಗ್ತಾರೆ ಈ ಪ್ರಪಂಚದಲ್ಲಿ. ಅವ್ರಿಗೇನು ಗೊತ್ತಿಲ್ಲ, ಯಾಕೆ ಬಂದಿದ್ದೇನೆ, ಯಾಕೆ ವೃದ್ಧನಾಗ್ತಾ ಇದ್ದೇನೆ, ಈ ಮನುಷ್ಯ ಸಾಧನ ಶರೀರವನ್ನು ಹೇಗೆ ಉಪಯೋಗಿಸಬೇಕು, ನೋ ಐಡಿಯಾ. ಪ್ರಾಣಿಗಳ ಹಾಗೆ ಬರ್ತಾರೆ ಹೋಗ್ತಾರೆ ಈ ಪ್ರಪಂಚದಲ್ಲಿ, ಏನು ಕ್ವಶನ್ ಮಾಡೋದಿಲ್ಲ. ಆದ್ರೆ ವಿದುಷಾ, ಕೃಷ್ಣ ಹೇಳ್ತಾನೆ ಇಲ್ಲಿ ನೋಡಿ, ಪರಮದೇವೋತ್ತಮ ಪುರುಷ ಹೇಳ್ತಾರೆ ವಿದುಷಾ ಇಂಟೆಲಿಜೆನ್ಸ್, ಯಾರಲ್ಲಿ ಬುದ್ಧಿ ಇದೆಯೋ ವಿದುಷಾ ಏನ್ ಮಾಡ್ಬೇಕಂತೆ, ಆತ್ಮಶ್ರೇಯಸಿ ವಿದುಷಾ ತಾವದೇವ, ಏನ್ ಮಾಡ್ಬೇಕಂತೆ, ಕಾರ್ಯ ಪ್ರಯತ್ನೋ ಮಹಾನ್, ದೊಡ್ಡ ಪ್ರಯತ್ನ ಮಾಡ್ಬೇಕಪ್ಪ. ಅಂದ್ರೆ ಇದು ಯಾವಾಗ 5 ಸರಿ ಆಗಿದೆಯೋ ದೊಡ್ಡ ಪ್ರಯತ್ನ ಮಾಡ್ಬೇಕು. ಯಾವುದಕ್ಕೆ, ಆತ್ಮಶ್ರೇಯಸಿ, ತನ್ನನ್ನು ತಾನು ಪರಮದೇವೋತ್ತಮ ಪುರುಷನ ಚರಣ ಕಮಲಗಳಲ್ಲಿ ಸಮರ್ಪಣೆ ಮಾಡ್ಲಿಕ್ಕೆ, ಭಕ್ತಿಯುತ ಸೇವೆಯನ್ನು ಮಾಡ್ಲಿಕ್ಕೆ, ದೊಡ್ಡ ಕಾರ್ಯವನ್ನು ಮಾಡಿದ್ರೆ ಮಾತ್ರ ಈ ಸಂಸಾರವನ್ನು ದಾಟ. ಅದ್ರ ಆಗೋದಿಲ್ಲ. ಸಣ್ಣ ಪ್ರಯತ್ನ ಸಾಕಾಗುತ್ತೆ. ಒಂದು CA ಮಾಡ್ಲಿಕ್ಕೆ ಸಣ್ಣ ಪ್ರಯತ್ನ ಸಾಕಾಗುತ್ತಾ? ಇಲ್ಲ. ಒಂದು ಡಾಕ್ಟರ್ ಆಗ್ಲಿಕ್ಕೆ ನೋ ನೋ ನೋ, ನೀಟ್ ಪಾಸ್ ಆಗ್ಬೇಕು, ಎಷ್ಟು ದೊಡ್ಡ ದೊಡ್ಡ ಎಕ್ಸಾಮ್ ಪಾಸ್ ಆಗ್ಬೇಕು ಅಲ್ವಾ, ಆಗ ಮಾತ್ರ ಅವನು ಡಾಕ್ಟರ್ ಆಗ್ತಾನೆ. ಒಬ್ಬ ಇಂಜಿನಿಯರ್ ಆಗ್ಬೇಕು, ಅಯ್ಯೋ JEE ಬರಿಬೇಕು, ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಬೇಕು, ಅಯ್ಯೋ IIT ಸೀಟ್ ಸಿಕ್ಕಿತು ಅಂತ ಭಾರಿ ನಾವು ಸ್ವೀಟ್ ಹಂಚ್ತೇವೆ. ಅದ್ರ ಸೀಟ್ ಸಿಕ್ಕಿದ ಮೇಲೆ ಅಂದ್ರೆ ಮನುಷ್ಯ ಶರೀರ ಸಿಕ್ಕಿತು ಅಂತ ಎಣಿಸುವ, ನಾವೇನೋ ಆನಂದ ಅನುಭವಿಸ್ತಾ ಇದ್ದೇವ, ಇಲ್ಲ. ಇದಂದ್ರೆ ಏನು, ಒಂದು IIT ಅಲ್ಲಿ ಸೀಟ್ ಸಿಕ್ಕಿದ, KRAC ಅಲ್ಲಿ ಸೀಟ್ ಸಿಕ್ಕಿದ. ಆದ್ರೆ ಸೀಟ್ ಸಿಕ್ಕಿದ ಮೇಲೆ ಏನ್ ಮಾಡ್ಬೇಕು, ಕಾರ್ಯ ಪ್ರಯತ್ನೋ ಮಹಾನ್, ದೊಡ್ಡ ಪ್ರಯತ್ನ. ನೋಡಿ, ಒಂದು ಸಂಸಾರದಲ್ಲಿ ಒಂದು ಡಿಗ್ರಿ ಪಡಿಬೇಕಾದ್ರೆ ಇಷ್ಟು ಸಾಹಸ ಪಡ್ಬೇಕು, ಇಷ್ಟು ನಾವು ತಪಸ್ಸನ್ನು ಮಾಡಿದ್ರೆ ಮಾತ್ರ ಆ ಡಿಗ್ರಿ ಪಡಿಲಿಕ್ಕೆ ಸಾಧ್ಯ. ಅದೇ ರೀತಿ ಪರಮದೇವೋತ್ತಮ ಪುರುಷನ ಭಗವದ್ಧಾಮವನ್ನ ಪ್ರವೇಶಿಸ್ಲಿಕ್ಕೆ, ಅವನ ಅನುಗ್ರಹವನ್ನು ಪಡಿಲಿಕ್ಕೆ, ಶಿಲ ಪ್ರಭುಪಾದರ ಅನುಗ್ರಹವನ್ನು ಪಡಿಲಿಕ್ಕೆ ನಾವು ಪ್ರಯತ್ನ ದೊಡ್ಡದಾಗಿರ್ಬೇಕು. ನಾವು ಕಾರ್ಯ ಪ್ರಯತ್ನೋ ಮಹಾನ್, ದೊಡ್ಡ ಪ್ರಯತ್ನ ಇರ್ಬೇಕು. ಅಂತಹ ಪ್ರಯತ್ನಗಳಲ್ಲಿ ಒಂದು ಯಾವುದು, ಏಕಾದಶಿ ವ್ರತ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಕೃಷ್ಣ ಅಧ್ಯಾಯವನ್ನ, ಪರಮದೇವೋತ್ತಮ ಪುರುಷ ಕೃಷ್ಣ ಅವ್ರು ಹೇಳ್ತಾರೆ, ಆ ಅಧ್ಯಾಯವನ್ನ, ಈ ಶ್ಲೋಕವನ್ನ ಹೇಗೆ ಮುಗಿಸ್ತಾರೆ, ಅವ್ರು ಹೇಳ್ತಾರೆ, ಸಂದೀಪ್ತೇ ಭವನಂ ಹಿ ಕೂಪಖನನಂ ಪ್ರತ್ಯುದ್ಯಮ ಕೀದೃಶ. ಹೇ ಗರುಡ, ಒಬ್ಬ ಸಂದೀಪ್ತೇ ಭವನಂ ಹಿ, ಒಂದು ಮನೆಗೆ ಬೆಂಕಿ ಬಿದ್ದಿರುವಾಗ, ಸಂದೀಪ್ತೆ ಅಂದ್ರೆ ಬೆಂಕಿ ಬಿದ್ದಿರುವ ಮನೆ, ಭವನೇ ಹಿ, ಆ ಸಮಯದಲ್ಲಿ ಕೂಪಖನನಂ ಪ್ರತ್ಯುದ್ಯಮ ಕೀದೃಶ. ಕೂಪ ಅಂದ್ರೆ ಸಂಸ್ಕೃತದಲ್ಲಿ ಬಾವಿ, ಖನನಂ ಅಂದ್ರೆ ತೋಡುವುದು, ಪ್ರತ್ಯುದ್ಯಮ ಕೀದೃಶ, ದೊಡ್ಡ ಬಾವಿ ತೋಡ್ಲಿಕ್ಕೆ ದೊಡ್ಡ ಕೆಲಸದವ್ರನ್ನ ತರ್ತಾರಂತೆ, 10-20 ಕೆಲಸದವರು. ಅಯ್ಯೋ ಬಾವಿ ತೋಡುವ ಮನೆ ಹೊತ್ತುತ್ತಾ ಉಂಟು ಅಲ್ಲ, ದೊಡ್ಡ ಬುಲ್ಡೋಸರ್ ಎಲ್ಲ ತರೋದು ಅಲ್ವಾ, JCB ಎಲ್ಲ ತಂದು, ಈಗ ಬಾವಿ ತೋಡುವ ಮನೆ ಹೊತ್ತಿ ಉರಿತಾ ಉಂಟು. ಆ ಬಾವಿ ತೋಡಿ ನೀರು ಸಿಗುವಾಗ ಮನೆ ಎಲ್ಲ ಹೊತ್ತಿ ಉರಿದು ಹೋಗುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಏನ್ ಮಾಡ್ಬೇಕು, ತಾವದೇವ, ಯಾವಾಗ ಈ 5 ಸರಿಯಾಗಿ ಇದೆಯೋ ನಮ್ಮ ಜೀವನ, ಪರಮದೇವೋತ್ತಮ ಪುರುಷನ
ಚರಣಕಮಲಗಳಲ್ಲಿ ಆತ್ಮಶ್ರೇಯಸಿ ತಾವದೇವ ಕಾರ್ಯ ಪ್ರಯತ್ನೋ ಮಹಾನ್. ದೊಡ್ಡ ಪ್ರಯತ್ನವನ್ನ ನಾವು ಮಾಡ್ಬೇಕು. ಅಂತಿಮ ಸಮಯದಲ್ಲಿ ಅಯ್ಯೋ ನಾನೀಗ ಜಪ ಮಾಡ್ತೇನೆ, ಓಲ್ಡ್ ಏಜ್ ಅಲ್ಲಿ ಆಗ್ತದ ನಮ್ಗೆ? ನೋ, ನಾಟ್ ಪಾಸಿಬಲ್. ಮನಸ್ಸು ಕೇಳು, ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ಶರೀರ ನಮ್ಗೆ ಸಹಾಯ ಮಾಡುವುದಿಲ್ಲ. ಸಂದೀಪ್ತೇ ಭವನಂ ಹಿ ಅಂದ್ರೆ ಈ ಶರೀರ ವೃದ್ಧವಾಗಿ ಹೋಗುವಾಗ ಏನ್ ನಾವು ಡಿವೋಷನ್ ಮಾಡ್ಲಿಕ್ಕೆ ಯಾವ ಯಾತ್ರೆಗೆ ಹೋಗ್ಲಿಕ್ಕೆ ಸಾಧ್ಯ? ನಮ್ ಮನೆ ಮೆಟ್ಲೆ ಹತ್ಲಿಕ್ಕೆ ಆಗುದಿಲ್ಲ ನಮ್ಗೆ ಫ್ಲಾಟ್ ಅಲ್ಲಿ ಇದ್ರೆ, ಅಲ್ವಾ? ನಮ್ಮ ಬೆಡ್ ಇಂದ ಎದ್ದು ನಮ್ಮ ಕೆಲಸವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾರೋ ನಮ್ಗೆ ಒಂದು ಬ್ರೇಕ್ಫಾಸ್ಟ್ ಡಿನ್ನರ್ ಹತ್ರ ತಂದು ಕೊಡ್ಬೇಕು. ಓಲ್ಡ್ ಏಜ್ ನಮ್ ಬೆರಳಿನ ಉಗುರೇ ನಮ್ಗೆ ತೆಗಿಲಿಕ್ಕೆ ಉಗುರು ಬೆಳೆಯುತ್ತೆ. ಎಷ್ಟು ಕಷ್ಟ ಆ ಸಮಯದಲ್ಲಿ. ಏನ್ ಡಿವೋಷನ್ ಮಾಡ್ತೇವೆ, ಏನು ಭಕ್ತಿಯನ್ನು ಮಾಡ್ತೇವೆ? ಸಾಧ್ಯ ಇಲ್ಲ ಸರ್. ನಾವು ಪ್ರಚಾರಕ್ಕೆ ಹೋದಾಗ ಜನರು ಹೇಳ್ತಾರೆ, ನಾವು ಈಗ ಬಾರಿ ಬ್ಯುಸಿ ಇದ್ದೇವೆ, ನಾವು ಈಗ ತುಂಬಾ ಕಾರ್ಯಮಗ್ನರಾಗಿದ್ದೇವೆ, ಒಂಜಿ ಎಲ್ಪ ಕರಿಯಡು, ಒಂಜಿ ಎನ್ಪ ಕರಿಯಡು, ಜೋಕುಲು ಮಲ್ಲವರಾವಡು ಬೊಕ್ಕ ಎಂಕಲ್ ಡಿವೋಷನ್ ಬರಪ್ಪ ಅಲ್ವಾ? ಏನ್ ಹೇಳ್ತಾರೆ, ಇತ್ತೆ ಬಾರಿ ಬ್ಯುಸಿ ಅಲ್ಲ ಇತ್ತೆ ಖಂಡಿತ ಅಲ್ವಾ? ಈಗ ಜನರು ಅದೇ ಕಾರಣ ಕೊಡ್ತಾರೆ ಅಲ್ವಾ? ನಾವ್ ಏನು ಪ್ರಚಾರಕ್ಕೆ ಹೋದ್ರು, ಏನು ಗೀತೆ ಕೊಟ್ರು, ಇತ್ತೆ ಬಾರಿ ಬಿಸಿ, ಇತ್ತೆ ನ್ಯೂಸ್ ಪೇಪರ್ ಓದಿದ್ರೆ ಟೈಮ್ ಇಜ್ಜಿ ಇದು ಗೀತೆ ಕೊರಪ ಅಲ್ವಾ? ಆಗುದಿಲ್ಲ. ಜನರು ಫಸ್ಟ್ ಹೇಳುದೇನು ಟೈಮ್ ಇಜ್ಜಿ. ಪ್ರಭುಪಾದರು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅಲ್ಲಿ ಒಂದು ಆರ್ಟಿಕಲ್ ಬರೀತಾರೆ, ನೋ ಟೈಮ್ ಅಂತ ಹೇಳಿ. ಫಸ್ಟ್ ಆರ್ಟಿಕಲ್ ಇದು. ಅಮೆರಿಕಕ್ಕೆ ಹೋಗುವ ಮೊದಲು ಪ್ರಭುಪಾದರು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅಲ್ಲಿ ಒಂದು ಆರ್ಟಿಕಲ್ ಬರೀತಾರೆ, ನೋ ಟೈಮ್. ಅದ್ರಲ್ಲಿ 2 ಎಕ್ಸಾಂಪಲ್ ಕೊಡ್ತಾರೆ ಪ್ರಭುಪಾದರು. ಡೆಲ್ಲಿಯ ಒಬ್ರು ಖ್ಯಾತ ವೈದ್ಯರು ಕಾರಲ್ಲಿ ಹೋಗ್ತಾ ಇದ್ರು. ಕಾರಲ್ಲಿ ಹೋಗ್ತಾ ಇರುವಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಬಂತು. ನೋಡಿ, ಇದು ವೈದ್ಯ, ಡಾಕ್ಟರ್. ಆಗ ಅವರು ಮೃತ್ಯುವಿನ ಹತ್ರ ಹೇಳಲಿಕ್ಕೆ ಆಗುದಿಲ್ಲ. ಪ್ರಭುಪಾದರು ಬರೀತಾರೆ ಆ ಆರ್ಟಿಕಲ್ ಅಲ್ಲಿ, ಓ ಮೃತ್ಯು ದೇವತೆ, ನೋ ಟೈಮ್, ಈಗ ನನ್ಗೆ ಟೈಮ್ ಇಲ್ಲ, ದಯವಿಟ್ಟು ಮತ್ತೆ ಬನ್ನಿ. ನೋ 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 ಸರ್, ಟೈಮ್ ಈಸ್ ಅಪ್, ಯು ಹ್ಯಾವ್ ಟು. ಸಮಯ ಆಯ್ತು ಸರ್. ಇಷ್ಟು ಸಮಯ ಏನ್ ಮಾಡ್ತಾ ಇದ್ರಿ? ಕಾಲನದೂತಲಿ ಕಿಂಚಿತ್ತು ದಯವಿಲ್ಲ, ಅಂಬುಜಾಕ್ಷನ ಭಜಿಸಿ ಸುಖಿಯಾಗು, ನಂಬದಿರು ಇದೇ ನಿತ್ಯವಲ್ಲ, ನಾಳೆ ಬಾ ಎಂದರೆ ಕಾಯುವರೇ. ಮೃತ್ಯುವಿನ ದೂತರಿಗೆ ನಾಳೆ ಬಾ ಅಂತ ಹೇಳಿದ್ರೆ ಕಾಯ್ತಾರ ಅವರು? ಅಯ್ಯೋ ನನ್ನ ಮಕ್ಕಳನ್ನು ನೋಡ್ಬೇಕು, ಅಯ್ಯೋ ಲಾಸ್ಟ್ ಬಿಲ್ ಬರ್ದಿಡ್ಲಿಲ್ಲ ನಾನು, ಅಯ್ಯೋ ಎಲ್ಲೆಲ್ಲಿ ಹಣ ಇಟ್ಟಿದ್ದೇನೆ ಯಾರಿಗೂ ಹೇಳಿಲ್ಲ, ಒಂದ್ಸಲ ಎಲ್ಲರಿಗೆ ಹೇಳಿ ಬಿಡ್ತೇನೆ, ಅಯ್ಯೋ ಒಂದು ಒಳ್ಳೆ ಸ್ವೀಟ್ ತಿನ್ಲಿಕ್ಕೆ ಆಸೆ ಇತ್ತು, ಅದು ಸ್ವೀಟ್ ತಿಂದ ಮೇಲೆ ಕರ್ಕೊಂಡು ಹೋಗಿ. ನೋ ಸರ್, ಟೈಮ್ ಈಸ್ ಅಪ್. ತಾಳು ತಾಳೆಂದರೆ ಕೇಳುವರೇ. ತಾಳಿ, ಸ್ವಲ್ಪ ತಾಳಿ. ನನ್ನ ಮಗನನ್ನು ಬರ್ಲಿಕ್ಕೆ ಹೇಳ್ತೇನೆ, ನನ್ನ ಮಗಳನ್ನು ಒಂದ್ಸಲ ನೋಡ್ಬೇಕು. ನೋ ಸರ್, ಟೈಮ್ ಈಸ್ ಅಪ್. ಅದಕ್ಕೋಸ್ಕರ ಅಂಬುಜಾಕ್ಷನ ಭಜಿಸಿ. ಅಂಬುಜಾಕ್ಷನ, ಯಾರ ಕಣ್ಣುಗಳು ಆ ತಾವರೆಯ ಹೆಸಳಿನಂತೆ ಸುಂದರವಾಗಿದೆಯೋ, ಆ ಪರಮದೇವೋತ್ತಮ ಪುರುಷನ ಶ್ರದ್ಧಾ ಭಕ್ತಿಯುತ ಪ್ರೀತಿಯುತ ಸೇವೆಯನ್ನು ಮಾಡಿ ನಿಮ್ಮ ಜೀವನ ಪರಿಪೂರ್ಣವನ್ನಾಗಿ ಮಾಡಿ ಅಂತ ದಾಸ. ಅದಕ್ಕೋಸ್ಕರ ಅಂತಹ ಸೇವೆಯನ್ನು ಮಾಡುವುದರಲ್ಲಿ ನೋಡಿ, ನೀವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದು, ಗೀತೆ ಭಾಗವತವನ್ನು ಓದುವುದು, ಇಂತಹ ಸತ್ಸಂಗದಲ್ಲಿ ಶ್ರದ್ಧೆಯಿಂದ ಭಾಗವಹಿಸುವಂಥದ್ದು ಎಲ್ಲ ಶ್ರೇಷ್ಠ ತಪಸ್ಸುಗಳು. ಅಂತಹ ತಪಸ್ಸುಗಳಲ್ಲಿ ಒಂದು ತಪಸ್ಸು ಯಾವುದು? ಏಕಾದಶಿ ವ್ರತ ತಪಸ್ಸು. ಶ್ರದ್ಧೆಯಿಂದ ಈ ತಪಸ್ಸನ್ನು ಮಾಡಬೇಕು ನಾವು. ಎಲ್ಲ ಆಚಾರ್ಯರು ಹೇಳುತ್ತಾರೆ. ನಮ್ಮ ಗೌಡಿಯ ಪರಂಪರೆಯಲ್ಲಿ ಅಂತೂ ಏಕಾದಶಿಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ದಾಸ ಸಾಹಿತ್ಯದಲ್ಲಿ ಶ್ರೀಮದ್ ಆನಂದ ತೀರ್ಥರು, ಮಧ್ವಾಚಾರ್ಯರು ಏಕಾದಶಿಗೆ ಅಷ್ಟು ಒತ್ತು ಕೊಟ್ಟಿದ್ದಾರೆ. ಹರಿದಿನದಲ್ಲಿ ಉಂಡವನು ನಾಯಿ ಮಾಂಸ ತಿಂದವನು. ಪುರಂದರದಾಸರು ಒಂದು ಪದ್ಯ ಆರಂಭ ಹಾಗೆ ಮಾಡ್ತಾರೆ, ಹರಿದಿನದಲ್ಲಿ ಉಂಡವನು ನಾಯಿ ಮಾಂಸ ತಿಂದ. ಹರಿದಿನದಲ್ಲಿ ನಾವು ಅನ್ನವನ್ನು ಮುಟ್ಟಲೇಬಾರದು. ಯಾಕೆ? ಆ ದಿನದಲ್ಲಿ ಎಲ್ಲ ಪಾಪಗಳು ಧಾನ್ಯದಲ್ಲಿ ಆಶ್ರಯ ಪಡೆದವು.
ಆದ್ರಿಂದ ಎಲ್ಲ ಪಾಪಗಳನ್ನು ಒಂದೇ ದಿನ ಮಾಡ್ಬೇಕಾದ್ರೆ ಏಕಾದಶಿಗೆ ಊಟ ಮಾಡಿದ್ರ ಎಲ್ಲ ಪಾಪ ಮಾಡಿದ ಹಾಗೆ. ಆದ್ರೆ ನೀವು ಶ್ರದ್ಧೆಯಿಂದ ಏಕಾದಶಿಯನ್ನ ಆ ದಿವಸ ಪಾಲನೆ ಮಾಡಿದ್ರೆ ಎಲ್ಲ ಪಾಪಗಳಿಂದ ನಾವು ಮುಕ್ತರಾಗ್ತೀರಿ. ಅದಲ್ಲದೆ ಇವತ್ತಿನ ಏಕಾದಶಿ ಅಪರಾ ಏಕಾದಶಿ ಅಂತ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾರೆ ಪದ್ಮಪುರ. ಯುಧಿಷ್ಠಿರ ಕೇಳ್ತಾನೆ, ಈ ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯ ಮಹಿಮೆಯನ್ನು ಹೇಳುವ ಕೃಷ್ಣ ಅಂತ ಹೇಳಿದಾಗ, ಹೇ ಯುಧಿಷ್ಠಿರ, ಈ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಈ ಏಕಾದಶಿಯನ್ನ ಅಪರ, ಅಪರ ಅಂದ್ರೆ ಅಪಾರ ಪುಣ್ಯವನ್ನು ಕೊಡುವಂತಹ ಏಕಾದಶಿ. ಶ್ರದ್ಧೆಯಿಂದ ಪಾಲನೆ ಮಾಡ್ಬೇಕಪ್ಪ. ಯಾವುದೇ ಪಾಪ ಮಾಡಿದ್ರು, ಎಷ್ಟೇ ನೀಚ ಪಾಪ ಮಾಡಿದ್ರು, ಆದ್ರೆ ಯಾರು ಪಶ್ಚಾತ್ತಾಪ ಪಟ್ಟು ಇಂದಿನ ಏಕಾದಶಿಯನ್ನ ಶ್ರದ್ಧೆಯಿಂದ ಆ ತ್ರಿವಿಕ್ರಮ ರೂಪಿ ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ನನ್ನ ಕೃಪೆಯನ್ನು ಪಡಿತಾನೆ ಅಂತ ಯುಧಿಷ್ಠಿರನಿಗೆ ಕೃಷ್ಣ ಹೇಳ್ತಾರೆ. ಅದಕ್ಕೆ ಭಕ್ತಿಯನ್ನು ಠಾಕೂರ್ ಅವರು ಹೇಳ್ತಾರೆ, ಮಾಧವತೀತಿ ಭಕ್ತಿ ಜನನೀ ಜತನೆ ಪಾಲ ಶುದ್ಧ ಭಕ್ತ ಚರಣ ಸೇವಾ ಭಜನರ ಅನುಕೂಲ. ಇದೆಲ್ಲ ಭಜನೆಗೆ ಅನುಕೂಲ. ಅಂದ್ರೆ ನಮ್ಮ ಭಕ್ತಿಯನ್ನು ಮಾಡ್ಲಿಕ್ಕೆ ಇದು ಅನುಕೂಲ, ಎನ್ಹ್ಯಾನ್ಸಿಂಗ್, ಇಟ್ ಇಸ್ ಬೆನಿಫಿಷಿಯಲ್. ಯಾವುದು? ಏಕಾದಶಿ ಪಾಲನೆ. ಜಾತನೆ ಪಾಲನ ಕೂರಿ. ಜಾತನೆ ಅಂದ್ರೆ ಶ್ರದ್ಧೆಯಿಂದ ನಾನು ಮಾಡ್ತೇನೆ ಏಕಾದಶಿ. ಯಾಕೆ? ಇದು ಭಕ್ತಿ ಜನನಿ, ನಮ್ಮ ಭಕ್ತಿಯನ್ನು ಕೊಡುವಂಥದ್ದು, ಕೃಷ್ಣನ ಪ್ರೀತಿಯನ್ನು ಕೊಡುವಂಥದ್ದು, ಕೃಷ್ಣನ ಅನುಗ್ರಹವನ್ನ, ಅವನ ಕೃಪಾ ಕಟಾಕ್ಷವನ್ನ ನಮಗೆ ಕೊಡುವಂಥದ್ದು. ಅದಕ್ಕೋಸ್ಕರ ಶ್ರದ್ಧೆಯಿಂದ ನಾವು ಏಕಾದಶಿ. ಎಲ್ಲಾ ಆಚಾರ್ಯರು ಇದನ್ನು ಒತ್ತಿ ಹೇಳಿದ್ದಾರೆ. ಶ್ರೀಮದ್ ಆನಂದ ತೀರ್ಥರು ಹೇಳ್ತಾರೆ, ಏಕಾದಶಿಯನ್ನು ಒಬ್ಬ ಭಕ್ತನಾದವನು, ವೈಷ್ಣವನಾದವನು ಏಕಾದಶಿಯನ್ನು ಪಾಲನೆ ಮಾಡಲೇಬೇಕು. ಯಾಕೆ? ಎಲ್ಲ ವ್ರತಗಳು ಹರಿದಿನಗಳ ಹಿಂದೆ. ದಾಸರ ಇನ್ನೊಂದು ಪದ್ಯದಲ್ಲಿ ಹೇಳಿ, ನೀವು ಎಲ್ಲ ವ್ರತವನ್ನು ಮಾಡಿ, ನಂಗೆ ಗುರುವಾರ, ನಂಗೆ ಶನಿವಾರ, ನಂಗೆ ಮಂಗಳವಾರ, ಅಲ್ವಾ, ನಂಗೆ ಆ ವ್ರತ ಈ ವ್ರತ, ಸೋ ಮೆನಿ ವ್ರತ. ಆದ್ರೆ ಏಕಾದಶಿ ಮಾಡದೇ ಇದ್ರೆ ಯಾವ ವ್ರತಗಳು ಫಲ ಕೊಡುವುದಿಲ್ಲ. ನೀವು ಏಕಾದಶಿ ಒಂದೊಂದು ವ್ರತ ಮಾಡಿ ಎಲ್ಲ ವ್ರತಗಳು ಫಲ ಕೊಡು. ಯಾಕೆ? ಇದು ಹರಿದಿನ, ಕೃಷ್ಣನಿಗೆ ಅತ್ಯಂತ ಪ್ರೀತಿಯ ದಿನ. ಯಾರು ಈ ಏಕಾದಶಿಯನ್ನು ಪಾಲನೆ ಮಾಡ್ತಾನೋ ಕೃಷ್ಣ ಅವನ ಅನುಗ್ರಹವನ್ನ ಕೊಡ್ಲಿಕ್ಕೆ ಅವರು ಕಾತರವಾಗಿ ನಿಲ್ತಾರೆ. ಯಾರು ತಪಸ್ಸನ್ನು ಮಾಡ್ತಾರೋ ತನ್ನ ಅನುಗ್ರಹವನ್ನ ಸಂಪೂರ್ಣವಾಗಿ ಅವರಿಗೆ ಕೊಡ್ತಾನೆ. ಎಲ್ಲಾ ಪಾಪಗಳಿಂದ ಅವನನ್ನು ಮುಕ್ತನನ್ನಾಗಿ. ನೋಡಿ, ನಮ್ಮನ್ನು ಭಕ್ತಿ ಮಾಡದೇ ಇರ್ಲಿಕ್ಕೆ ಯಾವುದು ನಮ್ಮನ್ನು ತಡೀತದೆ? ವಾಟ್ ಈಸ್ ದ ವಾಲ್ ಬಿಟ್ವೀನ್? ನಮ್ಮ ಗೋಡೆ ಏನು? ಕೃಷ್ಣನ ಮತ್ತೆ ನಮ್ಮ ಮುಂದೆ ಇರುವ ಗೋಡೆ ಯಾವುದು? ನಮ್ಮ ಪಾಪಗಳು ನಮ್ಮನ್ನು ಭಕ್ತಿ ಮಾಡ್ಲಿಕ್ಕೆ ಬಿಡೋದಿಲ್ಲ, ಬೆಳಿಗ್ಗೆ ಏಳ್ಲಿಕ್ಕೆ ಬಿಡೋದಿಲ್ಲ, 4 ನಿಯಮಗಳನ್ನು ಪಾಲನೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಯಾಕೆ? ನಮ್ಮ ಪಾಪಗಳು ಅಡ್ಡಿ ಆಗ್ತವೆ, ಕಷ್ಟ ಆಗುತ್ತೆ ನಮ್ಗೆ. ಯಾಕೆ? ನಮ್ಮ ಪಾಪಗಳು ಬಿಡುವುದಿಲ್ಲ. ಆ ಜಪ ಮಾಡ್ಲಿಕ್ಕೆ ಕೂತಾಗ ನಿದ್ದೆ ಬರುತ್ತೆ. ಅಯ್ಯೋ, ಒಂದು ಮಾಲೆ ಸಾಕಪ್ಪ, ಒಂದ್ಸಲ ಸ್ವಲ್ಪ ಮೆಸೇಜಸ್ ನೋಡುವ, ತುಂಬಾ ವಾಟ್ಸ್ಆಪ್ ಮೆಸೇಜ್ ಬಂದಿರ್ತದೆ, ಮತ್ತೆ ಯಾವಾಗ ನೋಡುದು ಅದನ್ನ? ಯಾಕೆ? ನಮ್ಮ ಪಾಪಗಳು. ಆದ್ರೆ ಏಕಾದಶಿ ದಿವಸ ನಾವು ಈ ಶ್ರದ್ಧೆಯಿಂದ ಯಾವಾಗ ಈ ಪಾಪಗಳಿಂದ ನಾವು ಮುಕ್ತರಾಗ್ತೇವೆ. ಎಷ್ಟೇ ಆ ಭಕ್ತಿಯ ಪದದಲ್ಲಿ ಇರುವಂತಹ ಎಷ್ಟೇ ಅಡೆತಡೆಗಳಿದ್ರೂ ಕೂಡ ಅದರಿಂದ ನಾವು ಮುಕ್ತರಾಗಿ ಕೃಷ್ಣನ ಚರಣಗಳನ್ನು ನಾವು ಪಡೆಯಲು ಸಾಧ್ಯ. ಕೃಷ್ಣ ಹೇಳ್ತಾರೆ, ಯಜ್ಞದಾನೋ ತಪಶ್ಚೈವ ನ ತ್ಯಾಜ್ಯಂ ಕಾರ್ಯಮೇವ ತತ. ಅವುಗಳನ್ನು ತ್ಯಾಗ ಮಾಡಬಾರದು ಅರ್ಜುನ. 8ನೇ ಅಧ್ಯಾಯದಲ್ಲಿ ಒಂದು ಯಜ್ಞೋದಾನ ತಪಶ್ಚೈವ ಪಾವನಾನಿ ಮನೀಷಿಣ. ಪಾವನಾನಿ ಮನೀಷಿ, ಶ್ರೇಷ್ಠ ವ್ಯಕ್ತಿಗಳನ್ನು ಕೂಡ ಇದು ಪವಿತ್ರರನ್ನಾಗಿ ಮಾಡುತ್ತೆ. ಪಾವನಾನಿ ಮನೀಷಿಣ. ಮನೀಷಿಣ ಅಂದ್ರೆ ದೊಡ್ಡ ದೊಡ್ಡ ಭಕ್ತರನ್ನು ಕೂಡ ಇದು ಬಿಡುವುದಿಲ್ಲ. ಅವರು ಈ ತಪಸ್ಸನ್ನು ಅವರು ಬಿಡುವುದಿಲ್ಲ. ಯಾವುದು? ಯಜ್ಞದಾನ ತಪಸ್ಸು. ತಪಸ್ಸು ಯಾವುದು? ನಾವು ಇವತ್ತು ಏಕಾದಶಿ ಈ ತಪಸ್ಸನ್ನು ಬಿಡಬಾರದು. ಎಷ್ಟೇ ಕಷ್ಟವಾದ್ರೂ ಕೂಡ ಏಕಾದಶಿ ವ್ರತವನ್ನ ಪಾಲನೆ ಮಾಡಲೇಬೇಕು.
ನೋಡಿ, ಏಕಾದಶಿ ಪಾಲನೆ ಮಾಡ್ಲಿಕ್ಕೆ 3 ವಿಧ. ಒಂದು, ಏಕಾದಶಿ ಪ್ರಸಾದವನ್ನು ತೆಗೆದುಕೊಳ್ಳಿ. ಸಾಮಾ ರೈಸ್ ಆಗ್ಲಿ, ವರೈ ಆಗ್ಲಿ, ಅಥವಾ ಪೊಟೆಟೊ ಏನಾದ್ರು, ಗೆಡ್ಡೆ ಗೆಣಸುಗಳನ್ನು ಮಾತ್ರ ತಿನ್ನುವಂಥದ್ದು, ಅಥವಾ ಹಣ್ಣು ಹಂಪಲುಗಳು. ಇದು ಏಕಾದಶಿ ಪ್ರಸಾದ ತೆಗೆದುಕೊಂಡು ಏಕಾದಶಿ ವ್ರತ ಪಾಲನೆ. ಎರಡನೇದು, ನಂಬರ್ 2 ಯಾವುದು? ಕೇವಲ ನೀರನ್ನು, ಸಜಲ ಏಕಾದಶಿ, ನೀರು ಮಾತ್ರ, ಬೇರೆ ಏನಿಲ್ಲ. ಮೂರನೇದು, ನಿರ್ಜಲ ಏಕಾದಶಿ. ನಿರ್ಜಲ ಅಂದ್ರೆ ಏನು ನೀರು ಕೂಡ ನೋ ವಾಟರ್ ಆಲ್ಸೋ, ಪಾನಿ ಬಿ ನೈ ಪಿನಾ. ಇದು ಶ್ರೇಷ್ಠವಾದದ್ದು. ಶ್ರೀಮದ್ ಆನಂದ ತೀರ್ಥರು ನಮ್ಗೆ ಹೇಳ್ತಾರೆ, ಇಂತಹ ಏಕಾದಶಿ ಮಾಡಿ. ಉಪವಾಸ ಹೇಗೆ ಮಾಡು? ಯಾವ್ದೆಲ್ಲ ತಿನ್ಬಾರ್ದು? ಉಪವಾಸದಕ್ಕೆ ಏನು ತಿನ್ಬಾರ್ದು? ಭಕ್ತರು ಫೋನ್ ಮಾಡಿ ಕೇಳ್ತಾರೆ, ಇವತ್ತು ಏನ್ ತಿನ್ಬಹುದು? ತಿಂದ್ರೆ ಅದು ಏಕಾದಶಿ ಅಂತ. ನೋಡಿ, ಪ್ರಭುಪಾದರು ನಾವು ಭಕ್ತಿಗೆ ಬರ್ಬೇಕು ಅಂತ ಏಕಾದಶಿ ಸ್ವಲ್ಪ ನಿಯಮವನ್ನ, ಸ್ವಲ್ಪ ಅದನ್ನ ರಿಲ್ಯಾಕ್ಸೇಷನ್, ಸ್ವಲ್ಪ ಅದನ್ನ ಕಮ್ಮಿ ಮಾಡಿದ್ರು. ಏನು? ಆ ಏಕಾದಶಿ ಪ್ರಸಾದ ತೆಗೆದುಕೊಂಡು ಏಕಾದಶಿ ಮಾಡಿ, ಕನಿಷ್ಠ ಭಕ್ತಿಗಾದ್ರೂ ಬನ್ನಿ. ಆದ್ರೆ ಒಂದ್ಸಲ ನಾವು ತಿಳಿದ ಮೇಲೆ ಫುಲ್ ಏಕಾದಶಿ ಮಾಡಿ. ಸಜಲ ಕೂಡ ಅಲ್ಲ, ನೀರು ಕುಡಿದು ಕೂಡ ಅಲ್ಲ, ನಿರ್ಜಲ ಏಕಾದಶಿ ಮಾಡ್ಬೇಕು. ಇದು ಏಕಾದಶಿ. ಏನು ತಿನ್ಲಿಕ್ಕೆ ಇಲ್ಲ. ಒಂದು ಮಾತ್ರ ತುಂಬಾ ತಗೊಳ್ಬಹುದು. ಏನದು? ಗಾಳಿ. ಎಷ್ಟು ಸಹ ತಗೊಳ್ಬಹುದು ಆ ದಿವಸ. ಗಾಳಿಯಲ್ಲಿ ಮಾತ್ರ ನಮ್ಮ ಜೀವನ ಇರಬೇಕು ಏಕಾದಶಿ ದಿವಸ. ಅದು ಶ್ರೇಷ್ಠ ತಪಸ್ಸು. ಯಾಕೆ? ಈ ಏಕಾದಶಿ ತಪಸ್ಸು ಮಾಡುವುದ್ರಿಂದ ನೋಡಿ ಎಷ್ಟು ಬೆನಿಫಿಟ್ ಉಂಟು ನೋಡಿ. ಒಂದು, ಎಲ್ಲಾ ಪಾಪಗಳಿಂದ ನಾವು ಮುಕ್ತರಾಗ್ತೇವೆ, ಕೃಷ್ಣನ ಕೃಪೆಯನ್ನು ಪಡಿತೇವೆ. ಇವತ್ತಿನ ಏಕಾದಶಿ ಅಂತೂ ಅಪಾರ, ಅಪರ ಅಂದ್ರೆ ಶ್ರೇಷ್ಠ ಫಲವನ್ನು ಕೊಡುವಂತಹ ಏಕಾದಶಿ, ಅಪರ ಏಕಾದಶಿ. ಎರಡನೇದು, ನಮ್ಮ ಹೆಲ್ತ್ ಸೂಪರ್ ಆಗುತ್ತೆ. ಏನಾಗುತ್ತೆ? ಯುವರ್ ಹೆಲ್ತ್ ಬಿಕಮ್ಸ್ ವೆರಿ ವೆರಿ ಗುಡ್. ಎಲ್ಲಾ ನೀವು ಏನಾಗುತ್ತೆ ನೋಡಿ, ದೊಡ್ಡ ದೊಡ್ಡ ಕಂಪನಿ, ಈ MRPL, ದೊಡ್ಡ ಸಿಮೆಂಟ್ ಕಂಪನಿ, ಆಯಿಲ್ ರಿಫೈನರೀಸ್, ಅವ್ರು ಏನ್ ಮಾಡ್ತಾರೆ? ವರ್ಷಕ್ಕೆ ಒಂದು ಸಲ ಏನ್ ಮಾಡ್ತಾರೆ? ಶಟ್ ಡೌನ್ ಮಾಡಿ ಏನ್ ಮಾಡ್ತಾರೆ? ಎಲ್ಲಾ ಕ್ಲೀನಿಂಗ್ ಮಾಡ್ತಾರೆ, ಮೇಂಟೆನೆನ್ಸ್. 1 ವಾರ ಬೇಕು. MRPL ಅಲ್ಲಿ 1 ವಾರ ಬೇಕು ಅವರಿಗೆ ಶಟ್ ಡೌನ್. ಇದ್ದ ಬಾಯ್ಲರ್ಸ್, ಇದ್ದ ಸ್ವಿಚಸ್, ಇದ್ದ ಏನೆಲ್ಲ ಇದೆಯೋ ಆ ಕಂಪನಿಯಲ್ಲಿ, ಏನೆಲ್ಲ ಮಿಷನರಿ ಇದೆಯೋ ಎಲ್ಲ ಡಿಸ್ಮೆಂಟಲ್ ಮಾಡಿ, ಕ್ಲೀನ್ ಮಾಡಿ 1 ವಾರದಾಗುತ್ತೆ ಅವ್ರಿಗೆ. ಮತ್ತೆ ಆ ಕಂಪನಿ ವಾಪಸ್ ಚಾಲು ಮಾಡ್ತಾರೆ. ಆಗ ಮಿಷಿನ್ ಎಲ್ಲ ಒಳ್ಳೆ ರನ್ ಆಗ್ತದೆ, ಪ್ರೊಡಕ್ಷನ್ ಇನ್ನೂ ಜಾಸ್ತಿ ಆಗ್ತದೆ. ನೋಡಿ, ಅಂತಹ ಒಂದು ನಿರ್ಜೀವ ವಸ್ತುಗೂ ಕೂಡ ಅವರು ರೆಸ್ಟ್ ಕೊಡ್ತಾರೆ. ಏನ್ ಮಾಡ್ತಾರೆ? ರೆಸ್ಟ್. 1 ವಾರ ರೆಸ್ಟ್, ನೋ ಪ್ರೊಡಕ್ಷನ್ ಇನ್ ದ ಕಂಪನಿ. ಈಗ ಕುದುರೆಮುಖ ಐರನ್ ಓರ್ ಅಂಡ್ ಕಂಪನಿ ಉಂಟು. ನೀವೀಗ ಮಂಗಳೂರಿಂದ ಬೈಕಂಪಾಡಿ ಕ್ರಾಸ್ ಆಗ್ಬೇಕಾದ್ರೆ ಕೂಳೂರು ಬ್ರಿಡ್ಜ್ ಆದ್ಮೇಲೆ ಏನ್ ಸಿಗುತ್ತೆ ನಿಮ್ಗೆ? ಕುದುರೆಮುಖ ಫ್ಯಾಕ್ಟರಿ ಸಿಗುತ್ತೆ. ಅದು ಕೂಡ ವರ್ಷದಲ್ಲಿ 1 ದಿನ ಶಟ್ ಡೌನ್ ಮಾಡಿ, 1 ವಾರ 10 ದಿನ ನೋ ಪ್ರೊಡಕ್ಷನ್. ಇದ್ದ ಸ್ವಿಚ್, ಗೇರ್ಸ್, ಅದು ಇದು ಎಲ್ಲವನ್ನ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟ್, ಎವ್ರಿ ಡಿಪಾರ್ಟ್ಮೆಂಟ್ ದೇ ಕ್ಲೀನ್. ಯಾಕೆ? ಆ ಇಡೀ ವರ್ಷ ಏನೆಲ್ಲ ಆ ರಸ್ಟ್ ಜಾಯಿನ್ ಆಗಿದೆಯೋ, ಆ ಕರಿ ಏನಾದ್ರೂ ಜಾಯಿನ್ ಆಗಿದೆಯೋ, ಎಲ್ಲಾ ಬಾಯ್ಲರ್ಸ್ ಗಳಲ್ಲಿ, ಎಲ್ಲಾ ಚಿಮ್ನಿಗಳಲ್ಲಿ, ಎವ್ರಿಥಿಂಗ್ ಇಸ್ ಕ್ಲೀನ್. ಹಾಗಾದ್ರೆ ನೋಡಿ, ಒಂದು ಭೌತಿಕ ವಸ್ತುವಿಗೆ ರೆಸ್ಟ್ ಬೇಕಾದ್ರೆ ಈ ಮೆಷಿನಿಗೆ ರೆಸ್ಟ್ ಬೇಡವಾ? ಕೃಷ್ಣ ಹೇಳ್ತಾನೆ, ಯಂತ್ರಾರೂಢಾನಿ ಮಾಯ. ಇದು ಕೂಡ ಒಂದು ಯಂತ್ರ, ನಮ್ಮ ಶರೀರ. ಅದಕ್ಕೆ ರೆಸ್ಟ್ ಬೇಕು. ಇದಕ್ಕೆ ರೆಸ್ಟ್ ಯಾವಾಗ? ಇದಕ್ಕೆ ಶಟ್ ಡೌನ್ ಯಾವಾಗ? ಏಕಾದಶಿಗೆ ಶಟ್ ಡೌನ್. ನೋ ಈಟಿಂಗ್, ನೋ ಡ್ರಿಂಕಿಂಗ್, ನೋ ನಥಿಂಗ್. ಶಟ್ ಡೌನ್. ಏನಾಗುತ್ತೆ? ಇಡೀ ಶರೀರ ರೀಕೂಪ್ ಆಗುತ್ತೆ. ಎಲ್ಲೆಲ್ಲಿ ಏನೆಲ್ಲ ಸತ್ತ ಸೆಲ್ಸ್ ಇದೆಯೋ, ಎಲ್ಲೆಲ್ಲಿ ನಮ್ಮ ಶರೀರದಲ್ಲಿ ಎಲ್ಲೆಲ್ಲ ಕಲ್ಮಶಗಳಿದೆಯೋ ಅದೆಲ್ಲ ಕ್ಲೀನ್ ಆಗುತ್ತೆ. ಇದು ನೀವು ಎಷ್ಟು ಹಣ ಕೊಟ್ಟರು ಕ್ಲೀನ್ ಮಾಡ್ಲಿಕ್ಕೆ ಆಗುದಿಲ್ಲ. ಏಕಾದಶಿ ಕ್ಲೀನ್ ಮಾಡುದು. ಇವತ್ತು ಮನುಷ್ಯ ತಿನ್ನುವಷ್ಟು ಯಾವ ಪ್ರಾಣಿ ತಿನ್ನುವುದಿಲ್ಲ ಅಲ್ವಾ? ಬೆಳಿಗ್ಗೆ ತಿಂತಾನೆ, 11 ಗಂಟೆಗೆ ತಿಂತಾನೆ, 12 ಗಂಟೆಗೆ ತಿಂತಾನೆ, ಪುನಃ 4 ಗಂಟೆಗೆ ತಿಂತಾನೆ, ಪುನಃ ರಾತ್ರಿ ತಿಂತಾನೆ, ಪುನಃ ಮಲಗುವಾಗ ವಾಪಸ್ ತಿಂದು ಮಲಗ್ತಾನೆ ಅಲ್ವಾ? ಮನುಷ್ಯ ತಿನ್ನುವಷ್ಟು ಯಾವ ಪ್ರಾಣಿ ತಿನ್ನುವುದಿಲ್ಲ. ತಿಂದ ಮೇಲೆ ಕೇಳ್ತಾನೆ, ಯಾವ ಇಂಚಿನ ಹೇರ್ ಕೊಡ್ತೀನಿ ಅಂತ ಅಲ್ವಾ? ತಿಂದ ಮೇಲೆ ಕ್ವಶನ್ ಮಾಡುತ್ತೇವೆ ನಾವು. ಯಾವಾಗ ಇದು ಸ್ಟಾರ್ಟ್ ಆಗಿದೆ? ನಮ್ಗೆ ಅನ್ನಪ್ರಾಶನ, ಚಿಕ್ಕ ಮಗು ಇರುವಾಗ ಬಾಯಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಸಾಯುವ ತನಕ ಎಂತ ತಿನ್ನುದು ಅಂತೇಳಿ ಅಲ್ವಾ? ರಾತ್ರಿ ಮಲಗಿದ ಮೇಲೆ ಅಯ್ಯೋ ಬೆಳಿಗ್ಗೆ ಎಂತ ತಿನ್ನುದು ಅಂತ.
ಬೆಳಿಗ್ಗೆ ತಿಂದಾಯ್ತು, ಬ್ರೇಕ್ಫಾಸ್ಟ್ ಮಾಡಿ ಆಯ್ತು, ಇನ್ನು ಮಧ್ಯಾಹ್ನಕ್ಕೆ ಏನು ಅಂತ ತಿನ್ನುವುದ್ರಲ್ಲೇ ಚಿಂತೆಯಲ್ಲಿ ಕಳೀತೇವೆ ನಾವು. ಮಧ್ಯಾಹ್ನ ಊಟ ಮಾಡಿ ಆಯ್ತು, ಇನ್ನು 4 ಗಂಟೆಗೆ ಏನ್ ತಿನ್ನೋದು, ಯಾವ ಸ್ನಾಕ್ಸ್ ತರುದು, 4 ಗಂಟೆಗೆ ತಿಂದ ರಾತ್ರಿ ಊಟ ಏನು ಅಂತ. ರಾತ್ರಿ ಉಂಟು, ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೇವೆ ನಾವು ಕೋಲ್ಡ್ ಮಾಡಿ ವಾಪಸ್ ಅಲ್ವಾ. ಒಂದ್ಸಲ ಕುಕ್ ಆದ ಐಟಮ್ಸ್ ಫ್ರಿಡ್ಜಿನ ಒಳಗೆ ಹೋಗಬಾರದು, ನೆನ್ಪಿಟ್ಕೊಳ್ಳಿ. ಮತ್ತೆ ನಿದ್ದೆಯಿಂದ ಒನ್ಸ್ ಕುಕ್ ನಿದ್ದೆ ಏನ್ ಪ್ರಭು, ನಿದ್ದೆಯಿಂದ ಎದ್ದು ಏನಾದ್ರು ವಾಪಸ್ ನಿದ್ದೆಯಿಂದ ಎದ್ರು ಅಲ್ವಾ, ಅಯ್ಯೋ ಹಸಿವಾಗ್ತದೆ ಅಂತ ವಾಪಸ್ ತಿಂದು ಮಲಗುದು ಅಲ್ವಾ. ಮನುಷ್ಯ ತಿಂದಷ್ಟು ನೋಡಿ, ಪ್ರಾಣಿಗಳಿಗೆ ನೀವು ದನಕ್ಕೆ ಒಂದ್ಸಲ ಹೊಟ್ಟೆ ತುಂಬಾ ಆದ್ಮೇಲೆ ನೀವು ಹಾಕಿ ಅದು ತುಳಿಯುತ್ತೆ, ಅದು ತಿನ್ನುವುದಿಲ್ಲ. ನೀವು ಎಷ್ಟು ಕೊಟ್ರು ಅದು ತಿನ್ನುವುದಿಲ್ಲ. ಆದ್ರೆ ಮನುಷ್ಯ ಐ ಆಮ್ ರೆಡಿ ತಿಂತಾನೆ. ಅವನು ಮೀಲ್ಸ್ ರೆಡಿ, ಐ ಆಮ್ ಆಲ್ಸೋ ರೆಡಿ. ಹೋಟೆಲ್ ನ ಹೊರಗಡೆ ಬೋರ್ಡ್ ಹಾಕ್ತಾರೆ ಮೀಲ್ಸ್ ರೆಡಿ ಅಂತ, ಐ ಆಮ್ ಆಲ್ಸೋ ರೆಡಿ, ಸೀದಾ ಒಳಗೆ ಹೋಗಿಯೇ ಬಿಡ್ತಾರೆ ನಾವು. ಅದಕ್ಕೋಸ್ಕರ ಒಂದು ದಿನ ರೆಸ್ಟ್ ಕೊಡಿ, ಒಂದು ದಿನ ರೆಸ್ಟ್ ಕೊಡಿ, 15 ದಿನಕ್ಕೆ ಒಂದ್ಸಲ ರೆಸ್ಟ್ ಕೊಡಿ. 2 ಏಕಾದಶಿ ಬರ್ತದೆ, ಒಂದು ದಿನ ನಿಮ್ಮ ಶರೀರಕ್ಕೆ ಕಂಪ್ಲೀಟ್ ರೆಸ್ಟ್. ಆ ದಿನ ಹೆಚ್ಚು ಭಕ್ತಿಯುತ ಸೇವೆಯಲ್ಲಿ ಕಳೆಯಿರಿ, ಹೆಚ್ಚು ಜಪ ಮಾಡಿ, ಹೆಚ್ಚು ಗೀತೆ ಭಾಗವತವನ್ನು ಓದಿ. ನೋಡಿ ಏನಾಗುದಿಲ್ಲ, ಒಂದು ದಿನ ತಿನ್ನದೇ ಇದ್ರೆ ಮನುಷ್ಯ ಸಾಯುವುದೇ ಇಲ್ಲ. ಇವತ್ತಿನ ಸೈನ್ಸ್ ಕೂಡ ಪ್ರೂವ್ ಮಾಡಿದೆ. ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅವರು ಹೇಳ್ತಾರೆ, ಒಂದು ದಿನ ಹುಟ್ಟಿದ ಮಗುವಿಗೆ ಆದ್ರೂ ಕೂಡ ಒಂದು ದಿನ ಫುಡ್ ಸಿಕ್ಕದೇ ಇದ್ರೆ ಏನಾಗುದಿಲ್ಲ ಅಂತೆ. ಇದು ಇವತ್ತಿನ ಸೈನ್ಸ್ ಪ್ರೂವ್ ಮಾಡಿ. ನಾವು ದೊಡ್ಡವರು ಒಂದು ದಿನ ಊಟ ಮಾಡಿದ್ರೆ ಏನಾಗ್ತದೆ ನಮ್ಗೆ, ಅದು ಭ್ರಾಂತಿ ಅಷ್ಟೇ. ನಮ್ಗೆ ತಿನ್ಬೇಕು ತಿನ್ಬೇಕು ಅಂತ, ಅಯ್ಯೋ ಅಯ್ಯೋ ಏನ್ ಬುರುವೆ ಇದ್ದೆ ಅಂತ ಅಲ್ವಾ. ಬೋರ್ಡ್ ಮಲ್ಲ ಇಜ್ಜಿ ತಿನ್ನೋಚಿ ಏಕಾದಶಿ ದಿವಸ, ಅಯ್ಯೋ ಅಯ್ಯೋ 6 ಪಣ್ಪೇರಿಯೇ ನಾನೇ ಎತ್ತೆ ಬುರ್ವೆ ಇಜಿ ತಿನ್ನೋಚಿ. ಒಂದು ದಿನ ಕೂಡ ಆ ದಿನ ಉಪವಾಸ ಮಾಡಿ. ಆ ದಿನ ನೀವು ಕೃಷ್ಣನಿಗೋಸ್ಕರ ಉಪವಾಸ, ಪ್ರಭುಪಾದರಿಗೋಸ್ಕರ ಉಪವಾಸ ಮಾಡಿ. ಒಂದನೇದು ಒಳ್ಳೆ ಹೆಲ್ತ್ ಸಿಗುತ್ತೆ, ಪಾಪಗಳಿಂದ ಮುಕ್ತರಾಗ್ತೇವೆ, ಒಳ್ಳೆ ಹೆಲ್ತ್ ಸಿಗುತ್ತೆ. ಎರಡನೇದು, ಮೂರನೇದು ನೋಡಿ, ಏಕಾದಶಿ ವ್ರತವನ್ನು ಯಾರು ಪಾಲನೆ ಮಾಡ್ತಾರೋ ಅವರು ಜೀವನದಲ್ಲಿ ಏನು ಕೆಲಸಗಳನ್ನು ಮಾಡ್ಬೇಕಂತ ಇಟ್ಕೊಂಡಿದ್ದಾರೋ ಆ ಕೆಲಸಗಳು ಬೇಗ ಆಗ್ತವೆ. ಹೂ ಎತ್ತಿಟ್ಟ ಹಾಗೆ, ಒಂದು ಹೂ ಎತ್ತಲಿಕ್ಕೆ ಏನು JCB ತರ್ಬೇಕಾ? ಇಲ್ಲ, ನಿಮ್ಮ ಕೈ ಸಾಕು ಅಲ್ವಾ. ಆದ್ರೆ ಅದೇ ಕೆಲಸ ಕೆಲವು ಸರ್ತಿ ಆಗೋದಿಲ್ಲ. ಸಣ್ಣ ಸಣ್ಣ ಕೆಲಸಗಳು ಕೂಡ ನಮ್ಮ ಜೀವನದಲ್ಲಿ ಕೆಲವು ಸರ್ತಿ ಮಾಡ್ಲಿಕ್ಕೆ. ಒಂದು ವಸ್ತು ತರಬೇಕು ಮಾರ್ಕೆಟ್ ಇಂದ, ಯಾವಾಗ್ಲೂ ಮರೆತು ಹೋಗುತ್ತೇನೆ. ಅಥವಾ ಒಂದು ಯಾವ್ದೋ ಒಂದು ಫೀಸ್ ಕಟ್ಟಬೇಕು, ಯಾವ್ದೋ ಒಂದು ಬಿಲ್ ಕಟ್ಟಬೇಕು, ಎಷ್ಟು ಮಾಡಿದ್ರು ನಿಮ್ಗೆ ಆಗುದೇ ಇಲ್ಲ. ಸಣ್ಣ ಕೆಲಸ, ದೊಡ್ಡ ದೊಡ್ಡ ಕೆಲಸಗಳು ಬಿಡಿ, ಕೋರ್ಟ್ ಕೇಸ್ಗಳು ಎಲ್ಲ ಆಗುದೇ ಇಲ್ಲ, ಎಷ್ಟೋ ವರ್ಷಗಳು ಹೋಗ್ತೇವೆ. ತಂದೆದು ಮಗನಿಗೆ ಟ್ರಾನ್ಸ್ಫರ್ ಆಗುತ್ತೆ ಕೋರ್ಟ್ ಕೇಸ್. ಎಷ್ಟೋ ತಾಪತ್ರಯಗಳು, ಎಷ್ಟೋ ರೋಗಗಳು, ಎಷ್ಟೋ ಸಮಸ್ಯೆಗಳು ಜೀವನದಲ್ಲಿ. ವಿ ಆರ್ ಸಫರಿಂಗ್ ಟುಡೇ ಅಲ್ವಾ. ಆದ್ರಿಂದ ಮೂರನೇದು ಯಾವುದು, ಏಕಾದಶಿಯ ಫಲ, ನಾವು ಎಲ್ಲ ಸಮಸ್ಯೆಗಳಿಂದ ಆಟೋಮ್ಯಾಟಿಕ್ ಆಗಿ ಹೊರಗೆ ಬರ್ತೀವಿ. ನೀವು ಹೇಳಿಸುವ, ಅಯ್ಯೋ ಇಷ್ಟು ಬೇಗ ಇದು ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ದ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕೆ? ಕೃಷ್ಣನ ಕೃಪೆ ಅಲ್ಲಿ ಇರ್ತದೆ. ನಾಲ್ಕನೇದು, ಏಕಾದಶಿಯನ್ನು ಯಾರು ಮಾಡ್ತಾರೋ ಅವರು ಎಲ್ಲ ಏಕಾದಶಿಗಳ, ಎಲ್ಲ ವ್ರತಗಳ ಒಂದು ಏಕಾದಶಿ ಪಾಲನೆ ಮಾಡುತ್ತೆ. ಪರಮದೇವೋತ್ತಮ ಪುರುಷ ಅವರಿಗೆ ವಿಶೇಷವಾದ ಕೃಪೆ ಮಾಡ್ತಾರೆ. ಯಾಕೆ? ಇವನು ನನಗೋಸ್ಕರ ತಪಸ್ಸು ಮಾಡ್ತಾ ಇದ್ದ, ನನ್ನನ್ನು ಪಡೆಯಲು ತಪಸ್ಸು ಮಾಡ್ತಾ ಇದ್ದ. ಕೃಷ್ಣ ನಿಮ್ಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ನೋಡಿ, ಧ್ರುವ ಕೇವಲ ತಪಸ್ಸಿಗಂತ ಹೊರಟದ್ದು ಎಲ್ಲಿಗೆ? ಕಾಡಿಗೆ ಹೊರಟದ್ದು. ಆಗ ಕೃಷ್ಣ ನೋಡುತ್ತಾರೆ, ಅಯ್ಯೋ ನನ್ನನ್ನು ಪಡಿಲಿಕ್ಕೆ ಅವನು ತತ್ಪರನಾಗಿದ್ದಾನೆ, ಅಷ್ಟು ವ್ಯಾಕುಲನಾಗಿದ್ದಾನೆ. ಯಾರನ್ನು ಕಳಿಸ್ತಾರೆ? ನಾರದ ಮುನಿಯನ್ನ ಮಾರ್ಗದರ್ಶನವಾಗಿ ಕಳಿಸ್ತಾರೆ. ಅದಕ್ಕೋಸ್ಕರ ನಾಲ್ಕನೇದು ಏಕಾದಶಿ ಮಾಡಿದ ತಕ್ಷಣ ಕೃಷ್ಣ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಜೀವನದಲ್ಲಿ. ಅದರಿಂದ ಏಕಾದಶಿಯ ಶ್ರದ್ಧೆಯಿಂದ ಪಾಲನೆ ಮಾಡಿ. ಈಗ ಸೈಂಟಿಫಿಕ್ ರೀಸನ್ಸ್ ನೋಡಿ, ಸ್ಪಿರಿಚುವಲ್ ರೀಸನ್ಸ್ ನೋಡಿ. ಸೈಂಟಿಫಿಕ್ ರೀಸನ್ಸ್ ಏನು? ನಮ್ಗೆ ಒಳ್ಳೆ ಹೆಲ್ತ್ ಸಿಗುತ್ತೆ, ನಮ್ಮ ಎಲ್ಲ ಸೆಲ್ಸ್ ರೀಕೂಪ್ ಆಗುತ್ತೆ, ಎಲ್ಲ ಮೆಷಿನರಿ, ನಮ್ಮ ಲಿವರ್, ನಮ್ಮ ಹಾರ್ಟ್, ನಮ್ಮ ಲಂಗ್ಸು, ಎಲ್ಲ ಇಂದ್ರಿಯಗಳು ದೇ ಬಿಕಮ್ಸ್ ವೆರಿ ಸ್ಟ್ರಾಂಗ್, ಕೆಲಸ ಮಾಡ್ಲಿಕ್ಕೆ ರೆಡಿ ಆಗ್ತವೆ. ಶರೀರದಲ್ಲಿರುವಂತಹ ಎಲ್ಲ ಕಲ್ಮಶಗಳು ಹೊರಗೆ. ಲಂಘನಂ ಪರಮ ಔಷಧಂ ಅಂತ ಹೇಳಿದ್ದಾರೆ. ಆಯುರ್ವೇದದಲ್ಲಿ ಉಪವಾಸಕ್ಕೆ ಕೊಟ್ಟಂತಹ ಮಹತ್ವ, ಶ್ರೇಷ್ಠ ಮಹತ್ವ ಕೊಟ್ಟಿದ್ದಾರೆ. ಯಾವುದೇ ರೋಗ ಬಂದ್ರು ಕೂಡ ನೋಡಿ, ಆಯುರ್ವೇದಿಕ್ ಡಾಕ್ಟರ್ ಏನ್ ಕೇಳ್ತಾರೆ? ಇದಾದ ತಿಂತೀನಿ ಅಂತ, ಕೊಡೆ ರಾತ್ರಿ ಇಂಚಿನ ತಿಂತೀನಿ ಇದು ಅಲ್ವಾ. ನಮ್ಮ ಆಹಾರದಿಂದ ನಮ್ಮ ಶರೀರ ಹೆಲ್ತಿ ಇರ್ಲಿಕ್ಕೆ ಸಾಧ್ಯ.
ಒಬ್ಬ ಇವತ್ತು ಹೆಲ್ತಿ ಇದ್ದಾನ ಅಂತ ಹೇಳಿದ್ರೆ ಅವನ ಆರೋಗ್ಯ ಕ್ರಮ, ಅವನ ತಿನ್ನುವ ಕ್ರಮ ಸರಿ ಉಂಟು ಅಂತ ಅರ್ಥ. ಒಬ್ಬ ಸಿಕ್ಕಿದ್ದು ತಿಂದವ ಅವನ ಆರೋಗ್ಯ ಹಾಳಾಗ, ಡಯಾಬಿಟಿಸ್ ಬರುತ್ತೆ, ಶುಗರ್ ಬರುತ್ತೆ, ನಾನಾ ವ್ಯಾಧಿಗಳು. ಅವನ ಲಿವರ್, ಅವನ ಆಹಾರ ಪದ್ಧತಿ ಸರಿಯಾಗಿದೆಯೋ, ಯು ಆರ್ ವಾಟ್ ಯು ಈಟ್ ಇಂಗ್ಲಿಷ್ ಹೇಳು. ನಿಮ್ಮ ಆಹಾರ ಪದ್ಧತಿ ಸರಿಯಾಗಿದೆಯಾ? ಸಾತ್ವಿಕ ಆಹಾರವನ್ನು ತಿಂತೇವಾ? ಏಕಾದಶಿ ವ್ರತವನ್ನ, ಉಪವಾಸವನ್ನು ಮಾಡ್ತೇವಾ? ನಮ್ಮ ಆರೋಗ್ಯ ಸರಿಯಾಗಿರ್ತದೆ. ಇವತ್ತಿನ ಸೈನ್ಸ್ ಹೇಳ್ತದೆ, ಆಯುರ್ವೇದದಲ್ಲಿ ಒತ್ತಿ ಹೇಳಿದ್ದಾರೆ ಲಂಘನಂ ಪರಮೋಕ್ಷ. ಅದಲ್ಲದೆ ಕ್ಯಾನ್ಸರ್ ಬಂದ್ರೆ 2 ಔಷಧ ನೆನ್ಪಿಟ್ಕೊಳ್ಳಿ. ಬೇರೆ ಏನು ಕೊಟ್ಟರು ಕೂಡ ಅದು ಫುಡ್ ಮಾಡಿಕೊಳ್ತದೆ. ಬೇರೆ ಏನು ಔಷಧ ಕೊಟ್ಟರು ಅದನ್ನು ಇದು ನನ್ಗೆ ಫುಡ್ ಕೊಟ್ಟಿದ್ದಾರೆ ಅಂತ ಇಟ್ ವಿಲ್ ಗ್ರೋ. ಆದ್ರೆ 2ಕ್ಕೆ ಮಾತ್ರ ಕ್ಯಾನ್ಸರ್ ಮಣಿತದೆ. ಕ್ಯಾನ್ಸರ್ ಶರಣಾಗತರ. ಯಾವುದು? ಒಂದು ಉಪವಾಸ, 2ನೇದು ಗೋಮೂತ್ರ. ನೆನ್ಪಿಟ್ಕೊಳ್ಳಿ. ಉಪವಾಸ ಮತ್ತೆ ಗೋ ಅರ್ಕ ಇದು ತೆಗೆದುಕೊಂಡ್ರೆ ಕ್ಯಾನ್ಸರ್ ಕೂಡ ಶರಣಾಗತರ. ಇದು ಪ್ರೂವ್ ಆಗಿದೆ, ಮಾಡರ್ನ್ ಸೈನ್ಸ್ ಅಲ್ಲಿ ಪ್ರೂವ್ ಆಗಿದೆ. ಜಪಾನ್ನ ಒಬ್ರು ವೈದ್ಯರು ಅವರಿಗೆ ನೋಬೆಲ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಅವರು ಏಕಾದಶಿ ಅಂತ ಹಾಕ್ಲಿಲ್ಲ, ಆದ್ರೆ ಉಪವಾಸದ ಮಹತ್ವ ಅವರು ಹೇಳಿದಕ್ಕೆ ಅವರಿಗೆ ನೋಬೆಲ್ ಪ್ರೈಸ್ ಕೊಟ್ಟಿದ್ರು. ಇದು ಸರಿ ಅಂತ ನೋಡಿ. ಹ್ಯೂಮನ್ ಬ್ರೈನ್ ಅಂತ ಒಬ್ರು ಡಾಕ್ಟರ್ ಪುಸ್ತಕ ಬರೆದಿದ್ದಾರೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಅಲ್ಲಿ ಅವ್ರು ಹೇಳಿದ್ದಾರೆ, ಪ್ರತಿ 9 ವರ್ಷಕ್ಕೆ ಒಂದ್ಸಲ ನಮ್ಮ ಇಡೀ ಶರೀರ ಚೇಂಜ್ ಆಗ್ತದೆ. ಎವ್ರಿ ಸೆಲ್ ಬಿಕಮ್ಸ್ ಚೇಂಜ್ಡ್. ಎವ್ರಿ 9 ಇಯರ್ಸ್. ಯಾವುದೇ 9 ವರ್ಷ ಮೊದಲು ನಮ್ಮ ಶರೀರ ಇರುವುದಿಲ್ಲ, 9 ವರ್ಷ ನಂತರ ಹೊಸತ್ತು ಶರೀರ ನಮ್ಗೆ ಸಿಗುತ್ತೆ. ನೋಡಿ, ಬಾಲ್ಯದಲ್ಲಿ ಇರುವ ಶರೀರ ಈಗ ಇಲ್ಲ, ಯವನದಲ್ಲಿ ಶರೀರ ಅಂತ ಈಗ ಇಲ್ಲ. ನಾವು ಇಟ್ಸ್ ಓಲ್ಡ್ ಏಜ್ ಶರೀರ. ಪ್ರತಿ 9 ವರ್ಷಕ್ಕೊಂದ್ಸಲ ಹೋಲ್ ಬಾಡಿ ಬಿಕಮ್ಸ್ ಚೇಂಜ್ಡ್. ಆದ್ರೆ ನೀವು ಅದನ್ನು ಒಳ್ಳೆದಾಗಿ ಮೇಂಟೈನ್ ಮಾಡಿದ್ರೆ ನಿಮ್ಮ ಸೆಲ್ಸ್ ಬಿಕಮ್ಸ್ ಇಂಟ್ಯಾಕ್ಟ್. ಆಕ್ಸಿಜನ್ ಸಪ್ಲೈ ಆಗುತ್ತೆ ಪ್ರತಿಯೊಂದು ಸೆಲ್ಸ್ಗೆ. ಇದು ಸೈಂಟಿಫಿಕ್ ರೀಸನ್ಸ್ ಏಕಾದಶಿ. ನೋಡಿ ಎಷ್ಟು ಬೆನಿಫಿಟ್ ಇದೆ ನೋಡಿ. ಒಂದು ವ್ರತದಿಂದ ತಿಂಗಳಿಗೆ 1ನೇ ತಾರೀಕು ಬರ್ಬೇಕಾದ್ರೆ ಕಾಯ್ತಾ ಇರ್ತೇವಲ್ವಾ ನಾವು, ಸಂಬಳ ಸಿಗುವ ದಿವಸ. ಆದ್ರೆ ಏಕಾದಶಿ 2 ಕೊಟ್ಟಿದ್ದಾರೆ ದೇವರು. 2 ಏಕಾದಶಿ ಕೃಷ್ಣ ಹ್ಯಾಸ್ ಗಿವನ್. ಯಾಕೆ? ಅವನ ಕೃಪೆಯನ್ನು ಪಡಿಲಿಕ್ಕೆ. ಏಕಾದಶಿ ಬಂದ್ರೆ ನಮ್ಗೆ ಖುಷಿ ಆಗ್ಬೇಕು. ನಮ್ಗೆ ಏಕಾದಶಿ ಹತ್ರ ಬರುವಾಗಲೇ ಹೆದರಿಕೆ ಆಗುತ್ತೆ ಅಲ್ವಾ? ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ ಬರುವಾಗ ಅಯ್ಯೋ ಏಕಾದಶಿ ಬಂತು ಅಂತ, ಏನ್ ತಿನ್ನೋದು ಅಂತ, ಹೆಂಚಿನ ತಿನ್ಪಿನಿ ಅಂತ ನಮ್ಗೆ ಹೆದರಿಕೆ ಶುರು ಆಗುತ್ತೆ. ಅಲ್ಲ, ಏಕಾದಶಿಗೆ ಆನಂದದಿಂದ ಪಾಲನೆ ಮಾಡಿ. ಮಾಧವ ತಿಥಿ ಭಕ್ತಿ ಜನನಿ, ಜಾತನೆ ಪಾಲನ ಕೋರಿ. ಭಕ್ತಿ ಜನನಿ, ಭಕ್ತಿಗೆ ಜನನವನ್ನು ಕೊಡುವಂತಹ, ನಮ್ಮ ಭಕ್ತಿಯ ವೃಕ್ಷವನ್ನ, ಬುಡವನ್ನ ಅತ್ಯಂತ ಬಲಿಷ್ಠವನ್ನಾಗಿ ಮಾಡುವಂತಹದ್ದು ವ್ರತ ಏಕಾದಶಿ ವ್ರತ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಏಕಾದಶಿ ಬಂತು ಅಂತ ಆದ್ರೆ ಇದು ನನ್ನ ವ್ರತ, ಕೃಷ್ಣನನ್ನು ಪಡಿಲಿಕ್ಕೆ ಕೃಷ್ಣ ನನ್ಗೆ ಕೊಟ್ಟಿರುವಂತಹ ವ್ರತ. ಇದನ್ನು ಶ್ರದ್ಧೆಯಿಂದ ನಾನು ಮಾಡ್ತೇನೆ. ಒಂದ್ಸಲ ನಿರ್ಜಲ ಏಕಾದಶಿ ಮಾಡಿ ನೋಡಿ, ಮತ್ತೆ ನೀವು ಏಕಾದಶಿಯನ್ನು ಬಿಡುವುದೇ ಇಲ್ಲ. ಪ್ರತಿ ಏಕಾದಶಿ ನಿರ್ಜಲ ಮಾಡ್ತೀವಿ. ಎಷ್ಟೇ ಕಷ್ಟ ಇರ್ಲಿ, ಯಾನ್ ಬುಡ್ಪುಜಿ, ಯಾನ್ ಮತ್ವೆ, ಕೃಷ್ಣನ ಕೃಪೆ ನನ್ಗೆ ಸಿಗಬೇಕು. ಒಂದ್ಸಲ ಮಾಡಿ ನೋಡಿ, ಮತ್ತೆ ನೀವು ಬಿಡುವುದೇ ಇಲ್ಲ. ಮತ್ತೆ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆಗಳು ಬರ್ತವೆ. ಅದರಿಂದ ಸಮಯ ಆಗ್ತಾ ಉಂಟು. ಏಕಾದಶಿ ಅಷ್ಟು ಶ್ರೇಷ್ಠವಾದದ್ದು. ಶ್ರದ್ಧೆಯಿಂದ ಇದನ್ನ ಪಾಲನೆ ಮಾಡಿ. ಶ್ರೀಮದ್ ಆನಂದ ತೀರ್ಥರು ಅನೇಕ ಶ್ಲೋಕಗಳಲ್ಲಿ ಶ್ರೀ ಕೃಷ್ಣಾಮೃತ ಮಹಾರ್ಣವ ಅಂತ ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಒಂದು ಸರಿಸುಮಾರು 20-30 ಶ್ಲೋಕ ಕೇವಲ ಏಕಾದಶಿಯನ್ನು ಆಧರಿಸಿ ಅವರು ಹೇಳಿ ಏನೆಲ್ಲ ಫಲ ಸಿಗುತ್ತೆ, ಮಾಡದಿದ್ರೆ ಏನೆಲ್ಲ ಆಗುತ್ತೆ, ಇದನ್ನೆಲ್ಲ ಅವರು ಶ್ರೀಮದ್ ಆನಂದ ತೀರ್ಥರು, ಭಗವತ್ ಪಾದಾಚಾರ್ಯರು, ಮಧ್ವಾಚಾರ್ಯರು ಇದನ್ನು ಒತ್ತಿ ಹೇಳಿದ್ದಾರೆ. ಅದನ್ನ ನಿಮ್ಮೆಲ್ಲರಲ್ಲೂ ವಿನಂತಿ, ಕೈ ಜೋಡಿಸಿ ವಿನಂತಿ, ಏಕಾದಶಿಯನ್ನ ನಿರ್ಜಲವಾಗಿ ಪಾಲನೆ. ಆಯ್ತು, ಇವತ್ತು ಏಕಾದಶಿ ಬಂದಿದೆ, ಇವತ್ತು ಯಾರೋ ನೀರು ಕುಡಿದಿರ್ಬೋದು. ಅಟ್ಲೀಸ್ಟ್ ಮುಂದಿನ ಏಕಾದಶಿಯನ್ನ, ಅಯ್ಯೋ ಏಕಾದಶಿ ಬಂತು, ನವಮಿ ದಶಮಿ ಆಗುವಾಗಲೇ ರೆಡಿ ಆಗಿ, ಇದು ಕೃಷ್ಣನ ವ್ರತ, ಹರಿದಿನ. ಇದು ನನಗೆ ಮತ್ತು ಕೃಷ್ಣನಿಗೆ ಸಂಬಂಧವನ್ನು ಕೊಡುವಂತಹ ಶ್ರೇಷ್ಠವಾದ ದಿವಸ. ಈ ದಿನವನ್ನ ನಾನು ಕೃಷ್ಣನಿಗೆ ಮೀಸಲಾಗಿಡ್ತೇನೆ. ಶ್ರದ್ಧೆಯಿಂದ ಜಪ ಮಾಡಿ, ಶ್ರದ್ಧೆಯಿಂದ ಗೀತೆ ಭಾಗವತವನ್ನು ಓದಿ ಆ ದಿವಸ ನೋಡಿ ಎಷ್ಟು ಆನಂದವನ್ನು ಅನುಭವಿಸ್ತೀರಿ. ಅಲ್ಲದೆ ಆ ದಿನ ರೇಷನ್ ಉಳಿತದೆ ಅಲ್ವಾ, ಗ್ಯಾಸ್ ಉಳಿತದೆ. ಎಷ್ಟು ಎಲ್ರೂ ಏಕಾದಶಿ ಪಾಲನೆ ಮಾಡಿದ್ರೆ ಇಡೀ ದೇಶಕ್ಕೆ ಎಷ್ಟು ಉಳಿತಾಯ ಇದೆ ನೋಡಿ. ಒಂದು ದಿನ ಉಪವಾಸ ಮಾಡಿ.
ಇಡೀ ದೇಶವೇ ಪಾಲನೆ ಮಾಡಿದ್ರೆ ಎಷ್ಟು ಉಳಿತಾಯ ಇದೆ ನೋಡಿ. ಇಕನಾಮಿಕಲಿ ಇಫ್ ಯು ಸಿ ಆಲ್ಸೋ. ಅಷ್ಟೇ. ಇಷ್ಟು ಹೇಳ್ತಾ ಏಕಾದಶಿಯ ಈ ಮಹತ್ವವನ್ನ ಇಲ್ಲಿಗೆ ವಿರಾಮ ಕೊಡ್ತೇನೆ. ಅದಲ್ಲದೆ ಪ್ರಭುಜಿ ಹೇಳಿದ್ರು, ಇವತ್ತು ಅನೇಕ ಭಕ್ತರು ಶ್ರೀ ರಾಧಾ ಮಾಧವನಿಗೆ, ನರಸಿಂಹದೇವರಿಗೆ, ಪಂಚತತ್ವರಿಗೆ ಮತ್ತು ಹೂವಿನ ಸೇವೆ ನೀವು ಕೊಟ್ಟಿದ್ದೀರಾ. ಪತ್ರಂ ಪುಷ್ಪಂ ಫಲಂ ತೋಯ. ಪುಷ್ಪಂ ನೋಡಿ, ದೇವರಿಗೆ ಹೂ ಕೊಟ್ರೆ, ಸುಗಂಧ ಭರಿತವಾದ ಹೂಗಳನ್ನು ಕೊಟ್ರೆ ದೇವರು ತುಂಬಾ ಸಂತುಷ್ಟರಾಗ್ತಾರೆ. ನೋಡಿ, ದೇವರಿಗೆ ಕೊಟ್ಟದ್ದು ಸಾವಿರ ಪಟ್ಟು ವಾಪಸ್ ನಮ್ಗೆ ಬರ್ತದೆ. ಏಕಾದಶಿ ಒಂದು ವ್ರತ ಪಾಲನೆ ಮಾಡಿದ್ರೆ ಕೃಷ್ಣ ಅಷ್ಟು ಸಂತುಷ್ಟರಾಗಿ ಮತ್ತೆ ಮತ್ತೆ ನಮ್ಗೆ ಕೊಡುತ್ತಾರೆ. ಅದರಿಂದ ನೀವೆಲ್ಲರೂ ಸೇರಿ ಭಕ್ತರು ಇವತ್ತು ವಿಶೇಷವಾಗಿ ಹೂವಿನ ಪುಷ್ಪ ಸೇವೆಯನ್ನು ಕೊಟ್ಟಿದ್ದೀರಾ. ನೋಡಿ ಎಷ್ಟು ಭಾಗ್ಯ. ನೋಡಿ, ನಮ್ಮ ಹಣದ ಸದ್ವಿನಿಯೋಗ. ದೇವರಿಗೆ ಕೊಟ್ಟದ್ದು ಎಂದಿಗೂ ಲಾಸ್ ಇಲ್ಲ. ನೆನ್ಪಿಟ್ಕೊಳ್ಳಿ, ಭಾಗವತ 8ನೇ ಸ್ಕಂದ 4ನೇ ಸ್ಕಂದದಲ್ಲಿ ಹೇಳ್ತಾರೆ, ಒಂದು ಸಲ ಕೃಷ್ಣ ಅಂತ ಹೇಳಿ ಒಂದು ಫಲವನ್ನು ಕೊಟ್ಟರು ಕೂಡ ಕೃಷ್ಣ ನೆನ್ಪಿಟ್ಕೊಳ್ತಾರೆ. ಅದು ಎಂದಿಗೂ ವೇಸ್ಟ್ ಆಗುತ್ತೆ. ಒಂದು ದಿನ ಮಾಕನ್ ಮಿಶ್ರಿ ನೀವು ದೇವರಿಗೆ ನೈವೇದ್ಯ ಮಾಡಿದ್ರಿ, ಬೆಣ್ಣೆ ಮತ್ತು ಕಲ್ಸಕ್ರೆ ಇಟ್ರೆ ಇನ್ನೂ ಸಂತುಷ್ಟರಾಗ್ತಾರೆ. ಮಂಗಳೂರೊಬ್ರು ಲೈಫ್ ಮೆಂಬರ್ ಇದ್ದಾರೆ, ನಮ್ಮ ಮಂಗಳೂರಲ್ಲಿ ಲೈಫ್ ಮೆಂಬರ್, ತುಂಬಾ ಶ್ರೀಮಂತರು. ಆದ್ರೆ ಅವ್ರ ಮನೆಯಲ್ಲಿ ಲಡ್ಡು ಗೋಪಾಲ್ ಇದ್ದಾರೆ. ಅವ್ರ ಮನೆಯಲ್ಲಿ ಲಡ್ಡು ಗೋಪಾಲಿಗೆ ಡೈಲಿ ಪ್ರತಿದಿನ ಬೆಳ್ಳಿಯ ಚಿಕ್ಕ ಪ್ಲೇಟ್ ಅಲ್ಲಿ ಅವ್ರು ಏನ್ ಇಡ್ತಾರಂತೆ, ಡೈಲಿ ಬೆಣ್ಣೆ ಮತ್ತೆ ಕಲ್ಸಕ್ರೆ ವಿದೌಟ್ ಫೇಲ್ ಎವ್ರಿ ಡೇ ಈಸ್ ಆಫರ್. ಕೃಷ್ಣ ತೆಗೆದುಕೊಳ್ತಾರೆ. ಪತ್ರ ಭಕ್ತಿಯ ಪ್ರಯಚ್ಛ. ಅದನ್ನ ನೀವು ಭಕ್ತಿಯಿಂದ ನೀವು ಸೇವೆಯನ್ನು ಕೊಟ್ಟಿದ್ದೀರಾ. ಈ ಸೇವೆಯನ್ನು ಮಾಡುವಂತ ಭಾಗ್ಯ ನಿಮ್ಗೆ ಸಿಕ್ಕಿದೆ. ಇನ್ನೂ ಕೂಡ ನಿಮ್ಗೆ ಆ ಸೇವೆಯನ್ನು ಮಾಡುವ ಭಾಗ್ಯವನ್ನ, ಯೋಗ್ಯತೆಯನ್ನ, ಅರ್ಹತೆಯನ್ನ ಆ ರಾಧಾ ಮಾಧವ ನಿಮ್ಗೆ ದಯಪಾಲಿಸ್ಲಿ. ನೀವು ಮನಸ್ಸಲ್ಲಿ ಏನೆಲ್ಲ ಅಂದುಕೊಂಡಿದ್ದೀರಾ, ಕೃಷ್ಣ ನಿನ್ನ ಸೇವೆಯನ್ನು ಮಾಡ್ತೇನಪ್ಪ, ಭಕ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸಬೇಕು, ನಿಮ್ಮ ಮನೋ ಇಚ್ಛೆಗಳನ್ನ, ಮನೋ ಅಭಿಷ್ಟಗಳನ್ನ ಕೃಷ್ಣ ಪೂರೈಸ್ಲಿ ಅಂತ ಹೇಳ್ತಾ ಇವತ್ತಿನ ಈ ಸತ್ಸಂಗಕ್ಕೆ ಇಲ್ಲಿ ವಿರಾಮವನ್ನು ಕೊಡ್ತೇನೆ. ಸರಿಯಾಗಿ 7:30 ಇವಾಗ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಷ್ಟು ಹೇಳ್ತಾ ಇವತ್ತಿನ ಈ ಸತ್ಸಂಗಕ್ಕೆ ನಮ್ಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟ ಗುರುರಾಜ್ ಪ್ರಭು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ನೀವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಪಾಲನೆ ಇವತ್ತು ಜಾಯಿನ್ ಆಗಿದ್ದೀರಿ. ಎಷ್ಟು ಮಂದಿ ಇದ್ದೀರಾ ಇವತ್ತು? ಸಾಧಾರಣ 464 ಜನ ಇದ್ದೇವೆ. ನೋಡಿ, ಎಷ್ಟು ದೊಡ್ಡ ನಂಬರ್ ಅಲ್ಲಿ ನಾವು ಇವತ್ತು ಜಾಯಿನ್ ಆಗಿದ್ದೇವೆ. ಇದೇ ರೀತಿ ನೀವು ಜಾಯಿನ್ ಆಗಿ ಇದೇ ರೀತಿ ಸತ್ಸಂಗದಲ್ಲಿ ಭಾಗವಹಿಸಿ. ಎಂದಿಗೂ ಕಡಿಮೆ ಆಗ್ಬಾರ್ದು ಈ ನಂಬರ್. ಇದು ಜಾಸ್ತಿ ಆನಂದಾಂಬುದಿ ವರ್ಧನಂ, ಇದು ವರ್ಧನೆ ಆಗ್ಬೇಕು, ಜಾಸ್ತಿ ಆಗ್ಬೇಕು. ಭಕ್ತರ ಸಂಖ್ಯೆ ಹೆಚ್ಚಾಗ್ಬೇಕು ಈ ಗ್ರೂಪ್ ಅಲ್ಲಿ, ತುಳು ಚಾವಡಿಯಲ್ಲಿ ಅಲ್ವಾ? ಈ ತುಳು ಚಾವಡಿಯಲ್ಲಿ ಭಕ್ತರನ ಸಂಖ್ಯೆ ನನ್ನದ ಜಾಸ್ತಿ ಆಗುದು. ನಾನು ತುಳು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ನಿಮ್ಮ ತುಳು ಮರ್ತ ಹೋಗುತ್ತೆ ಮತ್ತೆ. ಅದಕ್ಕೋಸ್ಕರ ಕನ್ನಡದಲ್ಲೇ ಹೇಳ್ತೇನೆ, ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಇಂತಹ ಸತ್ಸಂಗ ಇನ್ನೂ ಬೆಳಿಬೇಕು ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ನಿಮ್ ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿದಿರಿ. ಎಲ್ರೂ ಒಂದ್ಸಲ ಪ್ರಭುಪಾದರಿಗೆ ನಮ್ಮ ಹೃತ್ಪೂರ್ವಕವಾದ, ನೋಡಿ, ಪ್ರಭುಪಾದರ ಕೃಪೆಯಿಂದ ನಾನು ಮಾತಾಡ್ತಾ ಇದ್ದೇನೆ. ಪ್ರಭುಪಾದರ ವೈಷ್ಣವರ ಕೃಪೆಯಿಂದ ನನಗೆ ಇದೆಲ್ಲ ಹೇಳಲಿಕ್ಕಾಯ್ತು. ಅದಲ್ಲದೆ ನೀವೆಲ್ಲರೂ ಕೇಳುವಂತದ್ದು ಕೂಡ ಪ್ರಭುಪಾದರ ವೈಷ್ಣವರ ಕೃಪೆಯಿಂದ ನೀವೆಲ್ಲರೂ ಶ್ರವಣ ಮಾಡ್ತಾ ಇದ್ದೀರಿ. ಅದರಿಂದ ಎಲ್ಲರೂ ಕೂಡ ಕೃಷ್ಣನಿಗೆ, ಪ್ರಭುಪಾದರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡುವ. ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಶ್ರದ್ಧೆಯಿಂದ ಒಟ್ಟಾಗಿ ಜೋರಾಗಿ ಹೇಳುವ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ